ಈ ಮೊದಲು ನಾನು ಸಾಫ್ಟ್ವೇರ್ ಇಂಜಿನಿಯರ್. ಆಗ ನಮ್ಮ ಚಿಂತನೆ ಹೆಂಗಿತ್ತು ಅಂದರೆ, ರೈತರಿಗೆ ಸರ್ಕಾರ ಸಾಲ ಮನ್ನಾ ಮಾಡುತ್ತೆ, ಅವ್ರಿಗೆ ಫ್ರೀಯಾಗಿ ಎಲ್ಲ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಎಲ್ಲ ಅವ್ರು ಕೊಡ್ತದೆ. ಆದರೆ ದೇಶನ ಕಟ್ಟಿರೋರು ನಾವು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟ್ರುಗಳು, ಲಾಯರ್ಗಳು. ನಾವುಗಳು ದೇಶ ಕಟ್ತಾ ಇರೋದು. ರೈತರನ್ನ ಯಾಕೆ ಸರ್ಕಾರ ಇಷ್ಟೊಂದು ಓಲೈಸುತ್ತೆ ಅನ್ನೋ ಭಾವನೆ ನನ್ನಲ್ಲಿ ತುಂಬ ಇತ್ತು. ನನ್ನಲ್ಲೆಲ್ಲ ಈಗಲೂ ಇದೆ. ಎಷ್ಟೋ ಜನ ಇಂಜಿನಿಯರ್ಸ್ಗೆ ಅಥವಾ ಡಾಕ್ಟ್ರುಗಳಿಗಿರ್ಬೋದು, ಇಲ್ಲ ಪ್ರೊಫೆಷ್ನಲ್ಸ್ ಇರ್ಬೋದು, CAಗಳು, ಇವರಿಗೆಲ್ಲ ಖಂಡಿತ ಇದು ಅನಿಸುತ್ತೆ. ನನಗೆ ಅಮೇರಿಕಾದಲ್ಲಿದ್ದೆ ನಾನು. ಸಾಫ್ಟ್ವೇರ್ ಹುದ್ದೆ ಮಾಡೋ ಸಾಫ್ಟ್ವೇರ್ ಕಂಪ್ನಿ ಇತ್ತು ನಂದು. ಇದೇ ನನ್ನ ತಲೆಯಲ್ಲಿ ತುಂಬ ತುಂಬಿಕೊಂಡಿತ್ತು. ಹಾಗೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದಿನ ನನಗೆ ಅನಿಸ್ತು, ನಮ್ಮ ದೇಶದಲ್ಲಿ ಅನೇಕ ಡ್ಯಾಮ್ಗಳಿರ್ಬೋದು, ಅರಮನೆ ಇರ್ಬೋದು, ಮಾನ್ಯುಮೆಂಟ್ಸ್ ಇರ್ಬೋದು. ಇದನ್ನೆಲ್ಲ ನಾವು ಬರೋದಕ್ಕಿಂತ ಮುಂಚೆ ಕಟ್ಟಿದ್ರು. ಕೋಟೆಗಳಿರ್ಬೋದು, ಬಾಕ್ರಾನಂಗಲ್ ಡ್ಯಾಮ್ ಇರ್ಬೋದು, KRS ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ವಿಧಾನಸೌಧ, ಹೈಕೋರ್ಟ್, ಪಾರ್ಲಿಮೆಂಟ್, ತಾಜ್ ಮಹಲ್. ಇದೆಲ್ಲ ಪ್ರೊಫೆಷ್ನಲ್ ವೃತ್ತಿ ಶುರು ಆಗೋಕ್ಕಿಂತ ಮುಂಚೆ ಕಟ್ಟಿದಂಥ ಬಿಲ್ಡಿಂಗ್ಗಳು. ಯಾರು ಕಟ್ಟಿದ್ದು? ಎಲ್ಲಿಂದ ಬಂತು ಈ ದುಡ್ಡು? ಆದಾಗ ಯೋಚನೆ ಮಾಡಿದಾಗ ನಂಗೆ ಅನಿಸಿದ್ದು, ರೈತ ದುಡಿದ್ರೇ ಈ ಸಂಪತ್ತು ಆಗೋದು, ಕ್ರೋಢೀಕರಣ ಆಗೋದು. ಇವತ್ತೆಲ್ಲ ಏನೇ ಇರ್ಬೋದು, ಏನೇ ಅರಮನೆ ಇರ್ಬೋದು, ಏನೇ ಇದಿರ್ಬೋದು, ಇದೆಲ್ಲ ಕಟ್ಟಿರೋದು ನಮ್ಮ ರೈತನ ದುಡ್ಡಲ್ಲಿ. ಇದು ನನಗೆ ಅರಿವಾಗಕ್ಕೆ ಶುರುವಾಯಿತು. ರೈತ, ನಾವೆಲ್ಲ ಬರೀ ಎಲ್ಲ ಹೇಳ್ತೀರಿ, ಅನ್ನದಾತ ಅನ್ನದಾತ ಅಂತ ರೈತನ ಹೇಳ್ತೀವಿ. ರೈತ ಬರೀ ಅನ್ನದಾತನ? ನಾವು ಹಾಕಿರೋ ಬಟ್ಟೆನೂ ಯಾರು ಕೊಡೋದು? ಮಾನದಾತ ಕೂಡ. ಅರಿವಾಯಿತು ನನಗೆ. ರೈತ ಅನ್ನದಾತ, ಮಾನದಾತ. ಇಂಥವ್ರ ಮಕ್ಕಳು ಇವತ್ತು ಬೆಂಗಳೂರಿಗೆ, ಮಹಾನಗರಿಗಳಿಗೆ ಹೋಗಿ ಡ್ರೈವರ್ಗಳಾಗಿ, ಆಟೋ ಡ್ರೈವರ್ಗಳಾಗಿ, ರೆಸ್ಟೋರೆಂಟ್ ಬಾರಲ್ಲಿ ಪಾತ್ರೆ ತೊಳಿತಿದ್ದಾರೆ. ಹೆಣ್ಮಕ್ಳು ಅವ್ರಿವ್ರ ಮನೇಲಿ ಕೆಲಸ ಮಾಡ್ತಿದ್ದಾರೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ. ವಯಸ್ಸಾಗಿರೋರು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದಾರೆ. ಅಜ್ಜಿಯಂದಿರು ಮಕ್ಕಳನ್ನ, ಶ್ರೀಮಂತರ ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋ ಸ್ಟೇಜ್ಗೆ ಬಂದಿದ್ದೀವಿ. ಅಮೇರಿಕಾಯಿಂದ ಬೆಂಗಳೂರಲ್ಲಿ ನಮ್ಮ ಸಾಫ್ಟ್ವೇರ್ ಕಂಪ್ನಿ ಇತ್ತು. ಆಗ 3 ತಿಂಗಳಿಗೆ 4 ತಿಂಗಳಿಗೆ ಆಗಿಂದಾಗೆ ಬರ್ತಿದ್ದೆ. ಬಂದಂಥ ಸಮಯದಲ್ಲಿ ಆಟೋದವ್ರ ಹತ್ರ ಮಾತಾಡಬೇಕಾದ್ರೆ, ನಾನು ರೈತ ಸರ್, ನಮ್ಮಲ್ಲಿ 5 ಎಕರೆ ಇದೆ, 6 ಎಕರೆ ಇದ್ದರೆ ದುಡ್ಡಿಲ್ಲ, ಅದಕ್ಕೆ ಆಟೋ ಓಡಿಸ್ತಿದ್ದೀನಿ ಅಂತ. ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಡೆಲಿವರಿ ಬಾಯ್ಗಳು, ಅವ್ರಿಗೂ 1 ಎಕರೆ 2 ಎಕರೆ ಜಮೀನಿದೆ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ 10-15 ಸಾವಿರ ಸಂಬಳ ತೊಗೊಳ್ತಾರೆ. ಮೈ ಮುರ್ಕೊಂಡು, ಬೆನ್ನು ಮೂಳೆ ಮುರ್ಕೊಂಡು ದಿನ ಡೆಲಿವರಿ ಮಾಡ್ಕೊಳ್ತಾರೆ. ಅವ್ರ ಹತ್ರ ಕೂಡ 1/2 ಎಕರೆ 1 ಎಕರೆ, ಯಾರೋ ಒಬ್ಬ ನಾಗಮಂಗಲದವನ ಹತ್ರ 6 ಎಕರೆ ಇದೆ. ಬಾರಲ್ಲಿ ಸಪ್ಲೈ ಮಾಡ್ತಿದ್ದಾನೆ, ಸಪ್ಲೈಯರ್ ಆಗಿದ್ದಾರೆ. ಬಾರಲ್ಲಿ ಗೊತ್ತಲ್ಲ ನಿಮಗೆ, ಹೇಳ್ತಾ ಇದ್ದ ಅವನ ಹತ್ರ ಮಾತಾಡೋದು, ಕುಡ್ದಾಗ ಅಮ್ಮ ಅಪ್ಪ ಅಕ್ಕ ಅಂತೆಲ್ಲ ಬೈತಾರೆ. 6 ಎಕರೆ ಜಮೀನಿದೆ. ನಾವು ಬೆಂಗಳೂರಿಗೆ ಬಂದ ಮತ್ತೆ ವಾಪಸ್ ಹೋಗೋದು, ಅಮೇರಿಕಕ್ಕೆ ಬರೋದು ಹೋಗೋದು. ಆಗ ಯೋಚನೆ ಮಾಡಿದೆ, ನಮಗೆ ಅನ್ನ ಕೊಡುವ ಅನ್ನದಾತ, ಮಾನ ಕೊಡುವ ಮಾನದಾತ, ಇವ್ರ ಬಗ್ಗೆ ನಾವು ಯಾರು ಚಿಂತನೆ ಮಾಡಿದೆ. ನಾವುಗಳೆಲ್ಲ ಹೋಗ್ಬಿಟ್ಟು ಅಮೇರಿಕಾ, ಬೇರೆ ಕಡೆ ಓದಿರೋರು ಬೇರೆ ಕಡೆ ಹೊಟ್ಟೋದ್ರೆ ಇವ್ರನ್ನ ಯಾರು ನೋಡ್ತಾರೆ? ಇವ್ರನ್ನ ಒಂದು ಮೇಲೆತ್ತಬೇಕು. ಕೃಷಿಯಲ್ಲಿ ದುಡ್ಡಿದೆ, ಯಾಕಂದರೆ ಕೃಷಿನ ನಮ್ಮ ದೇಶ ಕಟ್ಟಿರೋದು. ಆ ಬಿಲ್ಡಿಂಗ್ಗಳಿರ್ಬೋದು, ಕೋಟೆ ಇರ್ಬೋದು, ಅರಮನೆ ಇರ್ಬೋದು, ಇದೆಲ್ಲ ಕಟ್ಟಿರೋದು ಕೃಷಿನೇ. ಇದನ್ನು ಮತ್ತೆ ನಾವು ಕೃಷಿನ ಪರಂಪರೆನ ಎತ್ತಿಡಿಬೇಕು, ಕೃಷಿಯಲ್ಲಿ ಶ್ರೀಮಂತಿಕೆ ಇದೆ ಅನ್ನೋದನ್ನ ತೋರಿಸ್ಬೇಕು ಅಂತ ನನ್ನೆಲ್ಲ ಕೆಲಸಗಳನ್ನು, ಸಾಫ್ಟ್ವೇರ್ ಇದನ್ನು ಬಿಟ್ಟು ನಮ್ಮ ದೇಶಕ್ಕೆ ಬಂದು ಆರ್ಗ್ಯಾನಿಕ್ ಮಂಡಿ ಅಂತ ಸ್ಥಾಪನೆ ಮಾಡಿದಾಗ, ನಾನು ಬರೀ ಮಾತು ಇದರಲ್ಲಿ ಬೇಡ, ಕೃತಿಯಲ್ಲಿ ತೋರಿಸೋಣ, ಕೆಲಸ ಮಾಡಿ ತೋರಿಸೋಣ ಅಂತ ನಾನೇ ಸಾವಯವ ಕೃಷಿ ಮಾಡಿ ಅದರಲ್ಲಿ ಲಾಭ ಇದೆ ಅನ್ನೋದನ್ನ ಇವತ್ತು ಕಂಡಿದ್ದೀನಿ. ಇವತ್ತು ನಮ್ಮ ಮಂಡ್ಯದಲ್ಲಿ 1.5 ಎಕರೆ ಜಮೀನಲ್ಲಿ ಕೃಷಿ ಮಾಡ್ತೀವಿ. ಏನಿಲ್ಲ ಅಂದರೂ ತಿಂಗಳಿಗೆ ಎಷ್ಟೊಂದು ಮಾಡಲು ಮಾಡಿದ್ದೀನಿ. ಅದರಲ್ಲಿ ಎಷ್ಟೊಂದು ಮಾಡಲು. ಆ ಮಾಡಲಲ್ಲಿ ತಿಂಗಳಿಗೆ ನಮಗೆ 35-40 ಸಾವಿರ ರೂಪಾಯಿ ಪ್ರತಿ ತಿಂಗಳು. ನಮ್ಮ ರೈತರು 1 ಎಕರೆ ಇಟ್ಕೊಂಡಿರೋ ರೈತರು ಮಂಡ್ಯದಲ್ಲಿ ವರ್ಷಕ್ಕೆ 40 ಸಾವಿರ ನೋಡೋಲ್ಲ ದುಡ್ಡು. ಪ್ರತಿ ತಿಂಗಳು 35-40 ಸಾವಿರ ರೂಪಾಯಿ ನಾವು ನೋಡ್ತಿದ್ದೀವಿ. ಕರೆಕ್ಟಾಗಿ ಈ ಮಾಡಲ್ ಮಾಡಿದ್ರೆ, ಏನು ನಾನು ಹೇಳ್ಕೊಡ್ತೀನಿ ಆ ಮಾಡಲ್ಲು, ಇದು ಮಾಡಿದ್ರೆ ಕನಿಷ್ಠ ಪಕ್ಷ ಗಂಡ ಹೆಂಡ್ತಿ ತಿಂಗಳಿಗೆ 1 ಎಕರೆಯಿಂದ 1 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಖಂಡಿತವಾಗ್ಲೂ ನೋಡ್ಬೋದು. ಈಗ ಡೈರೆಕ್ಟಾಗೆ ಮಾಡೆಲ್ಗೆ ಬರ್ತೀನಿ. 1 ಎಕರೆ ಅಲ್ಲಿ 44,000 ಸ್ಕ್ವೇರ್ ಫೀಟು. ಇವತ್ತಿನ ರೈತರಿಗೆ
ಕಬ್ಬು ಹಾಕ್ಬೋದು, ಒಂದೇ ಬೆಳೆ ಮಾಡ್ತಾರೆ, ಕಬ್ಬು ಇಲ್ಲ ಭತ್ತ ಇಲ್ಲ ರಾಗಿ. ಈ ಕಡೆಗೆ ಬಂದರೆ ತೆಂಗು ಇಲ್ಲ ಅಡಿಕೆ, ಈ ಥರ ಒಂದು ಏಕ ಬೆಳೆ ಮಾಡ್ಕೊಂಡು ಬರ್ತಾರೆ. ಖಂಡಿತವಾಗ್ಲೂ ಅದ್ರಲ್ಲಿ ದುಡ್ಡಿಲ್ಲ, ನಷ್ಟ, ಅದರಲ್ಲಿ ಲಾಸ್ ಮಾಡ್ಕೊಳ್ತಾರೆ. ಕೃಷಿಲಿ ದುಡ್ಡಿಲ್ಲ ಅಂತ ದೂರ್ತಾರೆ, ಬೆಂಗಳೂರಿಗೆಲ್ಲಾರ ಕೆಲ್ಸಕ್ಕೆ ಹೋಗ್ತಾರೆ. ಕೃಷಿ ನಾವು ಇವತ್ತಿನ ಸಿಸ್ಟಮ್ ಏನು ಅಳವಡಿಸ್ಕೊಂಡಿದ್ದೀವೋ ಅದು ಬ್ರಿಟನ್ ವೆಸ್ಟರ್ನ್ ಅಗ್ರಿಕಲ್ಚರ್. ಇದು ಏನಂದರೆ ಅಲ್ಲೆಲ್ಲ ಈ ಸಿಸ್ಟಮ್ನ, ಯಾಕೆಂದರೆ ವೆಸ್ಟರ್ನ್ ಈಗ ಅಮೆರಿಕಾದಲ್ಲಿ ಇದ್ದೆ, ಒಬ್ಬೊಬ್ಬ ರೈತರ ಹತ್ರ 5,000 ಎಕರೆ, 10,000 ಎಕರೆ, 15,000 ಎಕರೆ, 50,000 ಎಕರೆ, ಬಿಲ್ಗೇಟ್ಸ್ ಹತ್ರ 17 ಲಕ್ಷ ಎಕರೆ, ಹಿಂಗಿರೋದಂಥದ್ದು ಅಮೇರಿಕಾದಲ್ಲಿ. ಇವ್ರಿಗೆ ಏಕ ಬೆಳೆ, ಮೋನೋ ಕ್ರಾಪಿಂಗು ಇವೆಲ್ಲ ನಡೀತದೆ, ಲಾಭನೂ ಬರ್ತದೆ. ಯಾಕಂದರೆ ಸಾವಿರಾರು ಗಟ್ಟಲೆ ಇದಿರುತ್ತೆ. ಆದರೆ ನಮ್ಮ ಕೃಷಿಕರು, ನಮ್ಮ ಭಾರತದ ಕೃಷಿಕರು 85-90% ಸಣ್ಣ ಹಿಡುವಳಿದಾರರು. ಸಣ್ಣ ಕೃಷಿಕರು ಅಂದರೆ 1 ಎಕರೆಯಿಂದ 3 ಎಕರೆವರೆಗೂ ಇರುವಂಥ ಕೃಷಿಕರು. ನಮಗೆ ಆ ಸಿಸ್ಟಮ್ಮು ಅಡಾಪ್ಟ್ ಆಗಲ್ಲ. ನಮ್ಮ ಸಿಸ್ಟಮಲ್ಲಿ ಏನು ಹಿಂದೆ ನಮ್ಮ ಪೂರ್ವಿಕರು ಮಾಡ್ತಾ ಕೃಷಿ ಏನು ಸ್ಟೇಜ್ಡ್, ಅಂದರೆ ಒಂದೇ ದಿನ 1 ಎಕರೆ ಮಾಡಲ್ಲ, ಒಂದೊಂದು ದಿನ ಚೂರು ಚೂರೇ ಮಾಡಿಕೊಂಡು ಮತ್ತೆ ವಾಪಸ್ ಅದು ಬೆಳೆ ಫಸಲು ಬಂದಾಗ ಈ ಕಡೆ ಕೊನೆಗೆ ಫಸ್ಟಿಗೆ ಬರೋರು. ಈ ರೀತಿ ಸ್ಟೇಜ್ಡ್ ಮ್ಯಾನರಲ್ಲಿ ಮಾಡಿಕೊಂಡು ವಿವಿಧ ಬೆಳೆ, ಬಹು ಬೆಳೆ ಮಾಡಿಕೊಂಡು ದಿನನಿತ್ಯ ದುಡ್ಡು ನೋಡೋರು. ನಾವು ಇವಾಗ ಏನು ಕಬ್ಬನ ರೈತ 14 ತಿಂಗಳಿಗೆ ಒಂದು ಸತಿ ನೋಡ್ತಾನೆ ದುಡ್ಡು. ಆದರೆ ನಮ್ಮ ಪೂರ್ವಿಕರು ದಿನನಿತ್ಯ ಚೂರು ಚೂರೇ ಬೆಳ್ಕೊಂಡು ಮಾಡೋರು. ಆ ಒಂದು ಮೆಥಡಾಲಜಿ ನಾನು ಇವತ್ತೇನು ಹೇಳ್ತೀನೋ ಅದು ಆ ಮೆಥಡಾಲಜಿ ಬೇಸ್ ಆಗಿರೋ ಒಂದು ಮಾಡಲ್. ಇದನ್ನು ಮಂಡ್ಯದಲ್ಲಿ ಸಾತನಹಳ್ಳಿ ಕುಮಾರಸ್ವಾಮಿ ಅಂತ ಈ ಮಾಡಲ್ನ ಮಾಡಿ ಸಕ್ಸಸ್ಫುಲ್ ಆಗಿದ್ದು, ಅವರಿಂದ ನಾವು ಕಲ್ತಿದ್ದು. ಇದನ್ನು ಕಲಿತು ಪ್ರಾಕ್ಟೀಸ್ ಮಾಡಿ 1-2 ವರ್ಷ ನಮ್ಮ ಜಮೀನಲ್ಲಿ ಮಾಡಿ ನಿಜವಾಗ್ಲೂ ಇದ್ರಲ್ಲಿ ದುಡ್ಡು ಬರ್ತದೆ ಅಂದಮೇಲೆ ನಾವು ಇದ್ರ ಬಗ್ಗೆ ಹೇಳ್ತಾ ಹೋಗೋಕ್ಕೆ ಶುರು ಮಾಡಿದ್ವಿ. ಈ ಮಾಡಲಲ್ಲಿ ತುಂಬ ಸಿಂಪಲ್ ಮಾಡಲ್ಲು, ಒಂದೊಂದು 2 ಸತಿ ಹೇಳ್ತೀನಿ ಯಾಕಂದರೆ ಅರ್ಥ ಆಗಬೇಕು. 1 ಎಕರೆನ ಹೆಂಗೆ ಮಾಡ್ತೀವಿ ಅಂದರೆ 4 ಥರ ಬೆಳೆ. ಒಂದು ಭೂಮಿ ಮೇಲೆ ಬರುವಂಥ ತರಕಾರಿ ಬೆಳೆಗಳು ಯಾವುದು, ಟೊಮೊಟೊ, ಬದನೆಕಾಯಿ, ಬೆಂಡೆಕಾಯಿ ಅಂಥವು, ಅದು ಭೂಮಿ ಮೇಲೆ ಬರುವಂಥದ್ದು. ಭೂಮಿ ಕೆಳಗೆ ಬರುವಂಥ ತರಕಾರಿ ಯಾವುದು, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಬೇಡ, ಆಲೂಗಡ್ಡೆ ಬಿಟ್ಟು, ಬೀಟ್ರೂಟು, ಕ್ಯಾರೆಟು, ಮೂಲಂಗಿ, ನೆಲ ತರಕಾರಿಗಳು. ಬಳ್ಳಿ ತರಕಾರಿಗಳು ಹೀರೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಇಂಥವು. ಆಮೇಲೆ ಸೊಪ್ಪಿನ ತರಕಾರಿಗಳು, ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಮೆಂತ್ಯ, ದಂಟು, ಸಬ್ಸಿಗೆ, ಈ ಥರ ಸೊಪ್ಪಿನ ತರಕಾರಿಗಳು. ಈ 4 ಥರ ತರಕಾರಿಗಳು. ಏನು ಮಾಡ್ತೀವಿ ಅಂದರೆ ಮೊದಲನೇ ದಿನ ಈ ಭೂಮಿನ ಫಸ್ಟ್ ಹೆಂಗೆ ಭೂಮಿ ರೆಡಿ ಮಾಡ್ಕೋಬೇಕು. ನಾವು ಈ ಮಾಡೆಲ್ ಮಾಡ್ತೀವಿ ಅಂದರೆ 1 ಎಕರೆ ಇದ್ರೆ ಸಾಕು. ಅರ್ಧ ಎಕರೆ ಇದ್ರೂ ಇರೋರು ಮಾಡ್ಬೋದು. ಇಲ್ಲ ನನ್ನ ಹತ್ರ 5 ಎಕರೆ ಇದೆ, ಫಸ್ಟ್ ಅರ್ಧ ಎಕರೆಲ್ಲಿ ಮಾಡ್ತೀನಿ ಅನ್ನೋರು ಅರ್ಧ ಎಕರೆಗೆ ಇದು ಮಾಡ್ಕೋಬೋದು. ಮೊದಲು ಏನು ಭೂಮಿನ ರೆಡಿ ಮಾಡ್ಕೋಬೇಕು. ಭೂಮಿನ ರೆಡಿ ಮಾಡ್ಕೋಬೇಕು ಅಂದರೆ ನವಧಾನ್ಯಗಳನ್ನು ಚೆಲ್ಲಿ, ಮಳೆಗಾಲದಲ್ಲಿ ನವಧಾನ್ಯಗಳನ್ನ ಚೆಲ್ಲಿ, ಬೋರ್ ಇರಬೇಕು. ಬೋರ್ ಇರಬೇಕು. ಇದಕ್ಕೆ ಇಲ್ಲ ಅಂದ್ರೂ ಮಾಡ್ಬೋದು, ಅದನ್ನು ಹೇಳ್ಕೊಡ್ತೀನಿ. ನವಧಾನ್ಯಗಳನ್ನ ಚೆಲ್ಲಿ ಭೂಮಿಗೆ ಅದೇ ಕಾಳು ಒಡೆಯೋ ಟೈಮಲ್ಲಿ, ಹಾಲು ಕಟ್ಟುತ್ತಲ್ಲ ಆ ಟೈಮಲ್ಲಿ ಅದನ್ನು ಮತ್ತೆ ಭೂಮಿಗೆ ಇದು ಮಾಡಿ ಭೂಮಿನ ಫಲವತ್ತು ಮಾಡಿಕೊಂಡು ಮೊದಲನೇ ದಿನ ಏನು ಮಾಡಬೇಕು ಅಂದರೆ 3 ಅಡಿ ಅಗಲ 100 ಅಡಿ ಉದ್ದ ಬೆಡ್ ಮಾಡ್ಕೋಬೇಕು. ಬೆಡ್ ಅಂದರೆ ಗೊತ್ತಾ ನಿಮಗೆ? ಬೆಡ್ ಅಂದರೆ ದಿಬ್ಬ ಥರ ಮಡಿ, ಪಾತಿ, ಈ ಕಡೆ ಪಾತಿ ಅಂತಾರೆ. 1.5 ಇಂದ 2 ಅಡಿ ಎತ್ತರ, 3 ಅಡಿ ಅಗಲ, 100 ಅಡಿ ಉದ್ದ. ಏನು ಮೊದಲನೇ ದಿನ ಎಷ್ಟಾಯಿತು? ಎಷ್ಟು ಸ್ಕ್ವೇರ್ ಫೀಟ್ ಆಯಿತು? 300 ಸ್ಕ್ವೇರ್ ಫೀಟ್ ಆಯಿತು. ಕೆಲವು ಲ್ಯಾಂಡ್ ಡೈಮೆನ್ಷನ್ಸ್ ಬೇರೆ ರೀತಿ ಇರ್ತದೆ. ಅವ್ರಿಗೆ ಆಗಲಿಲ್ಲ 100 ಅಡಿ ಉದ್ದ ಅಂದರೆ 50 ಅಡಿ ಮಾಡ್ಕೊಳ್ಳಿ, 2 ಬೆಡ್ ಮಾಡಿ, ಆ ಥರ ಅಡ್ಜಸ್ಟ್ಮೆಂಟು. 3 ಅಡಿ ಅಗಲ, 100 ಅಡಿ ಉದ್ದ. ಆ ಬೆಡ್ 1.5-2 ಅಡಿ ಎತ್ತರ ಇರ್ತದೆ. ಆ ಬೆಡ್ಡಲ್ಲಿ ಡ್ರಾಯಿಂಗ್ ಬೋರ್ಡ್ ಇದ್ದರೆ ಚೆನ್ನಾಗಿ ತೋರಿಸ್ಬೋದಾಯಿತು. ಇಲ್ಲ ಹಿಂಗೆ ಹೇಳ್ತೀನಿ, ಕಣ್ಣಲ್ಲಿ ಮುಚ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. 100 ಲೈನು ಹಿಂಗೆ ಉದ್ದ ಬೆಡ್ಡಲ್ಲಿ ಅಡ್ಡಡ್ಡ ಲೈನ್, 1 ಅಡಿ ಗ್ಯಾಪ್
ಒಂದಡಿ ಗ್ಯಾಪ್ ಡಿಫ್ರೆನ್ಸ್ಗೆ 100 ಲೈನ್ ಕೈಯಲ್ಲಿ ಲೈನ್. ಎಷ್ಟು ಲೈನ್ ಆಯಿತು? ಎಷ್ಟು ಲೈನ್ ಆಯಿತು? 101 101 ತಾನೆ. ಫಸ್ಟ್ 0 ಇಂದ ಶುರು ಮಾಡ್ತೀರಾ. 0 1 101 ಲೈನ್ ಆಯ್ತು. ಅರ್ಥ ಆಯ್ತಾ? ಉದ್ದ ಬೆಡ್ಡಲ್ಲಿ ಅಡ್ಡವಾಗಿ 101 ಲೈನ್ ಕೈಯಲ್ಲಿ ಅಥವಾ ಕೋಲಲ್ಲಿ ಸೊಪ್ಪನ್ನು ಬೀಜ ಹಾಕಲ್ಲಿಗೆ. ಅದಾದಮೇಲೆ ಬೆಡ್ನ ಮಧ್ಯ 3 ಅಡಿ ಬೆಡ್ ಮಧ್ಯ ಅಂದರೆ 1.5 ಅಡಿಗೆ 2 ಅಡಿ ಡಿಸ್ಟೆನ್ಸಲ್ಲಿ ಟೊಮೊಟೊ. ಫಸ್ಟಿಗೆ ಸೊಪ್ಪಿನ ಲೈನ್ ಮಾಡ್ಕೊಂಡ್ವಲ್ಲ, ಸೊಪ್ಪಿನ ಲೈನಲ್ಲಿ ನಾವು ಪಾಲಕ್ ಸೊಪ್ಪು ಹಾಕೋಣ. ಫಸ್ಟ್ ಬೆಡ್ಡಲ್ಲಿ ಪಾಲಕ್ ಬೀಜ ಹಾಕೋಣ. 101 ಲೈನ್ ಪಾಲಕ್ ಆಯಿತು. ನಂತರ 0 ಇಂದ 2 ಅಡಿ ಬಿಟ್ಟು ಇದರಲ್ಲಿ ಮಧ್ಯದಲ್ಲಿ ಟೊಮೊಟೊ ಗಿಡಗಳು, ಟೊಮೊಟೊ ಸಸಿಗಳು. ಟೊಮೊಟೊ ಸಸಿ 2 ಅಡಿ ಬಿಟ್ಟು ಹಾಕಿದ್ರೆ ಎಷ್ಟಾಗುತ್ತೆ? ಎಷ್ಟು ಇದಾಗುತ್ತೆ? 50. ಕರೆಕ್ಟಾ? 50. ಅರ್ಥ ಆಯ್ತಾ? ಇದಾದಮೇಲೆ 2 ಇದರ ಸೈಡಲ್ಲಿ ಹಿಂಗೆ ಸ್ಲೋಪ್ ಬರ್ತದಲ್ಲ, ಹಿಂಗೆ ಬಂದು ಹಿಂಗೆ ಸ್ಲೋಪು, ಅಲ್ಲಿ ಸೈಡಲ್ಲಿ ಮೂಲಂಗಿ, ಈ ಬೆಡ್ಗೆ ಮೂಲಂಗಿ ತೊಗೊಳ್ಳೋಣ. ಮೂಲಂಗಿ ಬೀಜನ ಅಂದರೆ ಉದ್ದಕ್ಕೂ ಹಾಕ್ಕೊಂಡು ಹೋಗ್ಬೇಕು ಲೈನ್ ಮಾಡಿಕೊಂಡು. ಸೊ 100 ಅಡಿಗೆ 200 ಅಡಿಗೆ ಮೂಲಂಗಿ ಬೀಜ ಹಾಕ್ತಿದ್ವಿ. ಇಲ್ಲ ರಾಜಿರುಳಿ ಹಾಕ್ಬೋದು. ಬಟ್ ಈ ಬೆಡ್ಗೆ ನಾವು ಮೂಲಂಗಿ, ಟೊಮೊಟೊ, ಪಾಲಕ್. ಈಗ ಕೊನೆಯದಾಗಿ ಬಳ್ಳಿ ತರಕಾರಿಗಳು. ನಾವೇನು ಮಾಡ್ತೀವಿ? 0 ಅಂದರೆ ನಾನು ಬೆಡ್ ಸ್ಟಾರ್ಟ್ ಆಗ ಇದು ಬೆಡ್ ಅಂದರೆ ಉದ್ದ ಹೋಗಿದೆ ಅಂತ ಅಂದ್ಕೊಳ್ಳಿ. ಬೆಡ್ನ ಸ್ಟಾರ್ಟಿಂಗ್ 0 ಪಾಯಿಂಟಲ್ಲಿ ಒಂದು ತುದಿಗೆ ನುಗ್ಗೆ ಐರು. ನುಗ್ಗೆದೇನಂತಾರೆ ಅದಕ್ಕೆ? ಇದಕ್ಕೆ ಅಲ್ಲ, ಸ್ಟೆಮ್ಗೆ ಕಾಂಡ, ನುಗ್ಗೆದು ಕಡ್ಡಿ ಸ್ಟಂಪು. ಇಲ್ಲಿ ಮಂಗಳೂರು ಭಾಷೆಯಲ್ಲಿ ಹೇಳಕ್ಕೆ ನೋಡ್ತಾ ಇದೀನಿ ಅಷ್ಟೇ. ನಮ್ಮ ಕಡೆ ಐರ್ ಅಂತಾರೆ. 3 ಈ ಅಗ್ಲಕ್ಕೆ ಈ ಕೊನೆಯಲ್ಲಿ ಒಂದು, ಮಧ್ಯ ಒಂದು ನುಗ್ಗೆ ಐರುಗಳನ್ನು ನೆಡಬೇಕು. 0ಗೆ 3, 25 ಅಡಿ ಆದಮೇಲೆ ಒಂದು, 50 ಅಡಿ ಆದಮೇಲೆ ಒಂದು, 75 ಅಡಿ ಆದಮೇಲೆ ಒಂದು, 100 ಅಡಿ ಆದಮೇಲೆ ಎಷ್ಟು ನುಗ್ಗೆ ಆಯಿತು? 15 ಅಲ್ವಾ? 0ಗೆ 3, 25ಕ್ಕೆ 3, 6, 50ಕ್ಕೆ 3, 9, 75ಕ್ಕೆ 3, 12, 100 ಅಡಿಗೆ 15 ಆಯಿತು. ಈ ನುಗ್ಗೆ ಏನು ಗಿಡ ಹಾಕಿರ್ತೀವೋ ಸ್ಟೆಮ್ಮು, ಅಲ್ಲಿ ಗುಳಿ ಮಾಡಿಬಿಟ್ಟು ಇದ್ರ ಹತ್ರ ಹೀರೆಕಾಯಿ 3 ಬೀಜ, ಹೀರೆಕಾಯಿನ ಬೀಜನ ಹಾಕೋದು. ಇಲ್ಲಿ ನುಗ್ಗೆದು ಹಾಕಿರ್ತೀವಲ್ಲ 3 ಬೀಜ, ಒಟ್ಟು 75, ಒಟ್ಟು 100 ಅಡಿಗೆ 15 × 3, 45 ನುಗ್ಗೆ ಬೀಜಗಳ ಹೀರೆಕಾಯಿ ಬೀಜಗಳನ್ನ ಹಾಕಬೇಕು. ಇದು ಮೊದಲನೇ ದಿನ ಮಾಡೋ ಅಂಥ ಕೆಲಸ. ಯಾರು ಮಾಡ್ಬೋದು? ಗಂಡ ಹೆಂಡ್ತಿ ಕೂತ್ಕೊಂಡು ಮಾಡ್ಬೋದಾ? ಇದಕ್ಕೆ ಲೇಬರ್ ಬೇಕಾ? ಗಂಡ ಹೆಂಡ್ತಿ ಮಾಡೋ ಅಂಥ ಕೆಲಸ. 2ನೇ ದಿನಕ್ಕೆ ಅದಕ್ಕೆ ಡ್ರಿಪ್ ಮಾಡಬೇಕು. 2 ಲೈನ್ ಡ್ರಿಪ್ಪು ಆ ಬೆಡ್ ಮೇಲೆ ರನ್ ಮಾಡಿದ್ರೆ 100 ಅಡಿಗೆ ಸಾಕು. 2 ಲೈನ್ ಡ್ರಿಪ್ಪು ಮಾಡೋಕ್ಕಾಗದೇ ಇರೋರು ನೀರು ಹಾಯಿಸ್ಕೊಂಡು, ನೀರು ಎರಚ್ಕೊಂಡು ಮಾಡ್ಬೋದು. ಇದು ಮೊದಲನೇ ದಿನದ ಆ್ಯಕ್ಟಿವಿಟಿ. 2ನೇ ದಿನದ ಆ್ಯಕ್ಟಿವಿಟಿಗೆ ಬರೋಣ. 2ನೇ ದಿನದ ಆ್ಯಕ್ಟಿವಿಟಿ ಏನು ಅಂದರೆ, ಬೇರೆ ತರಕಾರಿ, ಪಾಲಕ್ ಬದಲು ಕೊತ್ತಂಬರಿ 100 ಲೈನ್ ಮಾಡಿ ಕೊತ್ತಂಬರಿ ಸೇಮ್. ಮಧ್ಯದಲ್ಲಿ ಬದನೆಕಾಯಿ. ಎಷ್ಟು ಗಿಡ ಆಗುತ್ತೆ ಬದನೆಕಾಯಿ? 2 ಅಡಿಗೊಂದು 50. ಬದನೆಕಾಯಿ ಸೈಡಲ್ಲಿ ಈ ಕಡೆ ಈರುಳ್ಳಿ, ರಾಜಿರುಳ್ಳಿ ಹಾಕ್ಬೋದು 2 ಬದಲು. ಸೋರೆಕಾಯಿ, ಹೀರೆಕಾಯಿ ಇಲ್ಲ ಹಾಕಿದ್ವಿ, ಸೋರೆಕಾಯಿ ಇಲ್ಲ ಹಾಕೋಣ. ನುಗ್ಗೆ ಜೊತೆ ಸೋರೆಕಾಯಿ ಹಾಕೋಣ. ಈ ಥರ
1 ಎಕರೆಯಲ್ಲಿ 100 ಬೆಡ್ ಮಾಡ್ಬೋದು. ಅಂದರೆ 100 ಬೆಡ್ ಅಂದರೆ ಎಷ್ಟಾಯಿತು? ಎಷ್ಟು ಸ್ಕ್ವೇರ್ ಫೀಟ್ ಆಯಿತು? 30,000. 44,000 ಸ್ಕ್ವೇರ್ ಫೀಟಲ್ಲಿ ನೀವು ಓಡಾಡೋಕ್ಕೆ ದಾರಿ, ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಗೆ 1.5 ಅಡಿ ಜಾಗ, 1.5 ಅಡಿ ಗ್ಯಾಪು, 100 ಬೆಡ್ ಮಾಡ್ಬೋದು. 44,000 ಸ್ಕ್ವೇರ್ ಫೀಟಲ್ಲಿ 30,000 ಸ್ಕ್ವೇರ್ ಫೀಟು ಈ ಥರ ಬೆಡ್ ಸಿಸ್ಟಮ್ ಆಗುತ್ತೆ. ಇನ್ನು ಮಿಕ್ಕಿದು ಓಡಾಟ ಜಾಗ ಆಗುತ್ತೆ. ಈಗ ಒಂದು ದಿನಕ್ಕೆ ಒಂದೇ ಬೆಡ್ ಮಾಡಬೇಕು. ಸಕ್ಸಸ್ ಇಲ್ಲೇ ಇರೋದು, ಫೇಲ್ಯೂರ್ ಆಗಿಬಿಡ್ತಾರೆ. ಒಂದೇ ದಿನ 100 ಬೆಡ್ ಮಾಡಿಬಿಡ್ತೀನಿ, 100 ಜನ ಆಳು ಕಳ್ಕೊಂಡು ಮಾಡಿಬಿಡ್ತೀನಿ ಅಂದರೆ ಅದು ತಪ್ಪು. ಒಂದು ದಿನಕ್ಕೆ ಒಂದೇ ಬೆಡ್ಡು ಮಾಡೋ ಅಂಥ ಇದು. 2ನೇ ದಿನಕ್ಕೆ ಬದನೆಕಾಯಿ ಮಾಡಿದ್ವಿ, 3ನೇ ದಿನಕ್ಕೆ ಬೆಂಡೆಕಾಯಿ ಮಾಡಿದ್ವಿ, 4ನೇ ದಿನಕ್ಕೆ ಬೀನ್ಸ್ ಮಾಡಿದ್ವಿ. ಬೀನ್ಸ್ ಮತ್ತು ಬೇರೆ ಸೊಪ್ಪು ದಂಟು ಮಿಕ್ಸ್ ಮಾಡ್ಕೊಳ್ಳೋದು. ಹೀಗೆ ನಾವು ಒಂದೊಂದು ದಿನ ಹೋಗ್ತಾ ಇದ್ದಂಗೆ 20ನೇ ದಿನಕ್ಕೆ ಏನಾಗುತ್ತೆ, 20ನೇ ಬೆಡ್ ಮಾಡ್ತೀವಿ. ಕರೆಕ್ಟಾ? 100 ಬೆಡ್ ಮಾಡೋಕ್ಕೆ ಎಷ್ಟು ದಿನ ಬೇಕಾಗತ್ತೆ? 100 ದಿನ. ಮಧ್ಯ ಒಂದು ದಿನ ರಜಾ, ವಾರದಲ್ಲಿ ಒಂದು ದಿನ ರಜಾ. ನಮ್ಗೆ ಟೋಟಲ್ ಬೇಕಾಗೋದು 120 ದಿನ. ನಾವು ಹೆಂಗೆ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀವೋ ಸೇಮ್, ಬೆಳಗ್ಗೆ ಹೋಗೋದು, ಕೆಲಸ ಮಾಡೋದು, ಗಂಡ ಹೆಂಡ್ತಿ, ಮತ್ತೆ ಸಾಯಂಕಾಲ ಒಂದು ರೌಂಡ್ ಇದು ಮಾಡೋದು. 120 ದಿನ ಆಗುತ್ತೆ, ಅಂದರೆ 4 ತಿಂಗಳು. ಈಗ ವಾಪಸ್ ಬರೋಣ. 15-20 ದಿನಕ್ಕೆ ಏನಾಗುತ್ತೆ ನಮಗೆ? 20ನೇ ಬೆಡ್ ಮಾಡ್ತಿರ್ತೀವಿ. ಏನು ಬರುತ್ತೆ ಅವತ್ತು ನಮಗೆ? ಸೊಪ್ಪು ಬರುತ್ತಾ? ಫಸ್ಟ್ ಬೆಡ್ದು ಸೊಪ್ಪು ಬರುತ್ತಲ್ವಾ? ಸೊಪ್ಪು ಶುರು ಆಗುತ್ತೆ 20ನಂದು. ಈಗ ಓವರಾಲು 1 ಬೆಡ್ದು ಇಳುವರಿ ತೊಗೊಳ್ಳೋಣ. ನೀವೆಲ್ಲ ಇಲ್ಲಿ ರೈತರು, ಸುಮಾರು ಜನ ರೈತರು ಇದ್ದೀರಾ. 1 ಬೆಡ್ದು, ಫಸ್ಟ್ ಬೆಡ್ದು ಇಳುವರಿ ತೊಗೊಳ್ಳೋಣ. 100 ಲೈನು ಏನಾಕಿದ್ವಿ? ಫಸ್ಟ್ ಬೆಡ್ಡಲ್ಲಿ ಪಾಲಕ್ ಹಾಕಿದ್ವಿ. 100 ಲೈನ್ ಸೊಪ್ಪು ಹಾಕಿದ್ವಿ. ಅಂದರೆ ಒಂದೊಂದು ಲೈನಲ್ಲಿ 3 ಅಡಿ ಸೊಪ್ಪು, 3 ಅಡಿ ಉದ್ದಕ್ಕೆ ಸೊಪ್ಪಿದೆ. ನಮಗೆ ಒಂದು ಲೈನಲ್ಲಿ ಎಷ್ಟು ಕಂತೆ ಸೊಪ್ಪು ಸಿಗ್ಬೋದು? 2 ಕಂತೆ ಸಿಗುತ್ತಾ? ನೀವೇ ಹೇಳಿ. 2 ಒಂದಾ? ಹಾಂ, ಒಂದಾ? ಒಂದು ಕಂತೆ ಸೊಪ್ಪು ಸಿಗುತ್ತೆ ದಪ್ಪದು. 2 ಸಿಗುತ್ತೆ. ಇವ್ರು ಹೇಳ್ತಿದ್ದಾರೆ 2. ನಮಗೆಲ್ಲ 2 ಸಿಗುತ್ತೆ, 2-3 ಸಿಗುತ್ತೆ. ಒಂದೇ ಇಟ್ಕೊಳ್ಳೋಣ, ಕಮ್ಮಿನೇ ಇಟ್ಕೊಳ್ಳೋಣ, ಆಯಿತಾ? 1 ಕಂತೆ ಸೊಪ್ಪು ಸಿಗುತ್ತೆ. ಎಷ್ಟು ಕಂತೆ ಸೊಪ್ಪು ಸಿಕ್ತು? 100 ಕಂತೆ ಸೊಪ್ಪು ಸಿಕ್ತು. ಹಾಂ, 100 ಕಂತೆ ಸೊಪ್ಪು ಸಿಕ್ತು. 1 ಕಂತೆ ಸೊಪ್ಪಿನ ರೇಟ್ ಹೇಳಿ, ನೀವು ಹೇಳಿ. ಒಂದಂದ್ರಲ್ಲ, ಹಾಂ, ಅದು 10 ರೂಪಾಯಿ. 100 ಕಂತೆ ಸೊಪ್ಪಿಗೆ ಎಷ್ಟಾಯಿತು? 1,000 ರೂಪಾಯಿ ಆಯಿತಾ? ಸೈಡಲ್ಲಿ ಇಟ್ಕೊಳ್ಳಿ ಅದು. ಹಾಂ, ಮಾರಾಟ ಮಾಡೋದು ಹೆಂಗೆ ಅಂತ ತಿಳಿಸ್ತೀನಿ. ಏನು ಹಾಕಿದ್ವಿ ಮಧ್ಯ ಬೆಳೆ? ಟೊಮೊಟೊ ಹಾಕಿದ್ವಿ. 1 ಗಿಡದಲ್ಲಿ ಎಷ್ಟು ಟೊಮೊಟೊ ಸಿಗುತ್ತೆ? ಕೆ ಜಿ ಎಷ್ಟು ಕೆ ಜಿ? ಹಾಂ, 1 ಕೆ ಜಿ. ಯಾವ ಸೀಮೆ ರೈತನಪ್ಪ ನೀನು? 1 ಕೆ ಜಿ ಬೆಳೆಯೋತೀಯಲ್ಲ. 2 ಇಟ್ಕೊಳ್ಳೋಣ, ಕಮ್ಮಿನೇ. 2 ಕೆ ಜಿನಣ್ಣ, ಸರಿನಾ? 2. ಕೆಲವುದಲ್ಲಿ 4 ಬರ್ಬೋದು, ಕೆಲವುದಲ್ಲಿ 1 ಬರ್ಬೋದು. ಆವ್ರೇಜ್ 2. ಆ್ಯಕ್ಚುಲಿ ಜಾಸ್ತಿ ಬರ್ತದೆ. ಎಲ್ಲ ಕಮ್ಮಿನೇ ತೊಗೊಳ್ಳೋಣ. ಟೊಮೊಟೊ ಬೆಲೆ, ಆವ್ರೇಜ್ ಬೆಲೆ ಹೇಳಿ. 20. ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಂಥದ್ದು 20. 10 ತೊಗೊಳ್ಳೋಣ. 50 ಗಿಡದಲ್ಲಿ ಎಷ್ಟು ಕೆ ಜಿ ಬಂತು? 100 ಕೆ ಜಿ. ಅವ್ರು ಹೇಳ್ದಂಗೆ 10 ರೂಪಾಯಿನ ತೊಗೊಳ್ಳೋಣ. ಹಾಂ, ಜಾಸ್ತಿ ಬೇಡ. ಎಷ್ಟಾಯಿತು ದುಡ್ಡು? 1,000 ರೂಪಾಯಿ. 100 ಕೆ ಜಿಗೆ 10 ರೂಪಾಯಿ ಅಂದರೆ 1,000 ತಾನೆ. ಸೊಪ್ಪಲ್ಲಿ ಎಷ್ಟಿತ್ತು? 1,000. ಟೊಮೊಟೊಲ್ಲಿ 1,000. ಈಗ ನಾವೇನು ಹಾಕಿದ್ವಿ? ಮೂಲಂಗಿ ಹಾಕಿದ್ವಿ. ಏನು 100 ಅಡಿ ಮೂಲಂಗಿ ಹಾಕಿದ್ವಿ. 200 ಅಡಿ. ಒಂದು ಎಷ್ಟು ಕೆ ಜಿ? ಒಂದು 25 ಕೆ ಜಿ ಸಿಗ್ಬೋದಾ ಕಮ್ಮಿ ಅಂದ್ರೂ? ನಾನೆಲ್ಲ ಕಮ್ಮಿ ಹೇಳ್ತಾ ಇದ್ದೀನಿ, ರೇಟು ಕಮ್ಮಿ ಹಾಕೊಳ್ತಾ ಇದ್ದೀನಿ. 25 ಕೆ ಜಿ ಮೂಲಂಗಿ, ಕೆ ಜಿಗೆ ಎಷ್ಟು ಮೂಲಂಗಿ? 20 ರೂಪಾಯಿ ಇಟ್ಕೋಬೋದಾ? 40-50 ಹೋಗುತ್ತೆ. 20 ಇಟ್ಕೊಳ್ಳೋಣ, 30 ಇಟ್ಕೊಳ್ಳೋಣ? 20. 25 ಕೆ ಜಿಗೆ ಎಷ್ಟು? 20 ರೂಪಾಯಿ ಆದರೆ 500 ರೂಪಾಯಿ ಆಯಿತಾ?
500 ಆಯ್ತಾ ಇಲ್ಲ? ಈಗ ಬಳ್ಳಿ ತರಕಾರಿಗೆ ಬರೋಣ. ಬಳ್ಳಿ ತರಕಾರಿ ಅದು 45 ಗಿಡದಿಂದ 15 ಇಂಟು 3 45 ಗಿಡ, 45 ಗಿಡದಿಂದ ಒಂದು 25 kg ಸಿಗುತ್ತಾ? ಕಮ್ಮಿ ಅಂದ್ರೂ ಸಿಗುತ್ತಾ ಇಲ್ಲ ಹೇಳಿ? 25 kg 45 ಗಿಡದಿಂದ 45 ಲಾಸ್ಟ್ ಗೀಸೆಲ್ಲ ಸೇರಿಸ್ಕೊಂಡು 25 ಇಟ್ಕೊಳ್ಳೋಣ. 40 ರೂಪಾಯಿ ಅಲ್ವಾ? ಇಲ್ಲ 20 ರೂಪಾಯಿ ಹಾಕೋಣ. 20 ರೂಪಾಯಿ ಹಾಕೋಣ. 20 ರೂಪಾಯಿನೇ ಹಾಕೋಣ ಆಯಿತಾ? ಎಷ್ಟು? 500 ರೂಪಾಯಿ ಆಯಿತು. ಈಗ ನುಗ್ಗೆದೆಲ್ಲ ಬಿಟ್ಬಿಡೋಣ. ನುಗ್ಗೆ ಮತ್ತು ನಿಮ್ಮ ಸುತ್ತ ತೋಟದ ಸುತ್ತ ಬಾಳೆ, ಅಳಸು, ಸೀಗೆಕಾಯಿ ಎಲ್ಲ ಹಾಕ್ಬೋದು, ಅದೆಲ್ಲ ಬಿಟ್ಬಿಡೋಣ. ಬರೀ ಇಷ್ಟು ತೊಗೊಳ್ಳೋಣ. ಒಂದು ಬೆಡ್ಡಲ್ಲಿ ಎಷ್ಟು ಬಂತು ಇನ್ಕಮ್ ನಮಗೆ? 3000 ಬಂತ? ಒಪ್ಪಿಗೆ ಇದೆಯಾ ಎಲ್ರಿಗೂ? 4 ತಿಂಗಳಲ್ಲಿ 100 ಬೆಡ್ ಮಾಡಿರ್ತೀವಿ. 4 ತಿಂಗಳಲ್ಲಿ ಎಷ್ಟು ಸಿಗುತ್ತೆ ನಮಗೆ? 100 ಬೆಡ್ಡಿಂದ ಒಂದು ಬೆಡ್ಗೆ 3000 ಸಿಕ್ತು. ಒಂದೇ ಸತಿ ಒಂದು ಬೆಡ್ಗೆ 3000 ಸಿಕ್ತು. 100 ಬೆಡ್ಗೆ ಎಷ್ಟು ಸಿಗುತ್ತೆ? ಎಷ್ಟು? ಏನು 3 ಲಕ್ಷನಾ? 3 ಲಕ್ಷ ತಾನೆ? ಸರಿನಾ? 3 ಲಕ್ಷ ಡಿವೈಡೆಡ್ ಬೈ 4 ತಿಂಗಳು ಮಾಡಿದ್ರೆ $75,000ನಾ? ಅದು ಎಲ್ಲ ಅತ್ಯಂತ ಕಮ್ಮಿ ಬೆಳೆ, ಅತ್ಯಂತ ಕಮ್ಮಿ ಇಳುವರಿ, ಅತ್ಯಂತ ಕಮ್ಮಿ ಇಳುವರಿ, ಅತ್ಯಂತ ಕಮ್ಮಿ ಬೆಳೆ. ನೀವೇ ನಿಗದಿ ಮಾಡ್ತಾ ಇರೋದು ಬೆಲೆ. ಎರಡು ಒಂದೇ ತಾನೆ? ಬೆಳೆ ಅಲ್ಲ, ಬೆಲೆ ನೀವೇ ನಿಗದಿ ಮಾಡ್ತಿರೋದು, ನಾನೆಲ್ಲ ಮಾಡ್ತಾ ಇರೋದು ನೀವೇ. ಸರಿನಾ? ರೇಟ್ ಜಾಸ್ತಿ ಬರುತ್ತೆ, ಬಟ್ ನೀವು ಹೇಳಿದ ರೇಟ್ಗಿಂತ ಅಂತೂ ಕಮ್ಮಿ ಹೋಗಲ್ಲ. ಸರಿನಾ? ಸೊ ಒಂದು ತಿಂಗಳಿಗೆ ಏನೇ ಹೋಗ್ಲಿ ಬಿಡಿ, 75,000 ಅನ್ನ ಅದ್ರಲ್ಲಿ 25,000 ತುಂಡಾಕೊಳ್ಳಿ, ಅದು ಇದು ಅಂದ್ಕೊಂಡು ತುಂಡಾಕೊಳ್ಳಿ. ಎಷ್ಟು ಬಂತು? 50,000. ಯಾರು ಗಂಡ ಹೆಂಡತಿ ಮಾಡೋವಂಥ ಕೆಲಸ, ಹೆಚ್ಚು ಶ್ರಮ ಇಲ್ಲ, ವಾರದಲ್ಲಿ 6 ದಿನ ಕೆಲಸ. 50,000. ಇವತ್ತು ಬೆಂಗಳೂರಲ್ಲಿ 50,000 ದುಡಿಬೇಕು ಅಂದರೆ ಅದು ಆಲ್ಮೋಸ್ಟ್ 3 ಲಕ್ಷ ರೂಪಾಯಿ ಈಕ್ವಲೆಂಟ್ ಬೆಂಗಳೂರಲ್ಲಿ. ಬಾಡಿಗೆ ಮನೆ, EMI, ಅದು ಇದು. ಇಲ್ಲಿ ಎಷ್ಟು ಸಿಂಪಲ್ ಮಾಡಲ್ಲು, ಎಷ್ಟು ಇದು ಮಾಡಲ್ ಅಂದರೆ ಜನಕ್ಕೆ ಹೋಗ್ತಾನೆ ಇಲ್ಲ ತಲೆಗೆ. ನಾನು ಮಾಡಿ ಅನುಭವಿಸ್ತಾ ಇದ್ದೀನಿ, ಆ ದುಡ್ಡನ್ನು ಅನುಭವಿಸ್ತಾ ಇದ್ದೀನಿ. ಓದು ತಿಂಗಳದು ಜನವರಿ ತಿಂಗಳದ ಪೇಮೆಂಟು ನಮ್ಮಲ್ಲಿ ನಾನು ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಇಬ್ಬರು ಗಂಡ ಹೆಂಡ್ತಿ ಬಿಟ್ಟಿದ್ದೀನಿ. ಅವ್ರಿಗೆ ಸಂಬಳ ಎಲ್ಲ ಕೊಟ್ಬಿಟ್ಟು ಮಿಕ್ಕಿದ್ದು ದುಡ್ಡು ಇನ್ನೂ ಇಷ್ಟು ಬಂದಿದ್ದು ದುಡ್ಡು ತಿಂಗಳದು ಸತ್ಯವಾಗ್ಲು, ದೇವ್ರ ಸತ್ಯವಾಗ್ಲು ನಮ್ಮ ಇವರು ಇದ್ರು, ನಾನು ದುಡ್ಡು ಇಸ್ಕೊಂಬಂದಾಗ ಏನಾಗಿದೆ ನಮ್ಮ ಜನಕ್ಕೆ ಆಗ್ತಾಯಿಲ್ಲ. ದುಡ್ಡು ಜಮೀನು ಇದೆ, 5 ಎಕರೆ 10 ಎಕರೆದು ಜಮೀನಿದೆ, ಎಕರೆಗಟ್ಟಲೆ ತೆಂಗಾಕು, ಎಕರೆಗಟ್ಟಲೆ ಅಡಿಕೆ ಹಾಕು, ಭತ್ತ ಹಾಕು, ಕಬ್ಬು ಹಾಕು ಅಥವಾ ರಾಗಿ ಹಾಕು. ಬಹುಬೆಳೆ ಅಂದರೆ ಬಹುಬೆಳೆ ಮಾಡ್ತಿದ್ದೀನಣ್ಣ ಅಂತಾರೆ. ಏನು ಮಾಡ್ತೀರಾ? ಕಬ್ಬಿನ ಮಧ್ಯೆ ಉಳ್ಳಿ ಇದು ಹಾಕಿದ್ದೀನಿ, ಇನ್ನೊಂದು ಬೇರೆ ಬೆಳೆ ಹಾಕಿದ್ದೀನಿ ಅಂತಾರೆ. ಇದು ಬಹುಬೆಳೆನಾ? ಬಹುಬೆಳೆ ಅಂದರೆ ನಾನು ಹೇಳ್ಕೊಟ್ನಲ್ಲ 24 ಥರ ಪದ್ಧತಿ, ಇದು ಬಹುಬೆಳೆ. ಸರ್ಕಾರದ ಮುಂದೆ ಹೋಗ್ಬಿಟ್ಟು ನಾವು ರೈತರು ರೈತ ಸಂಘದವರು ಗಲಾಟೆ ಮಾಡ್ತೀವಿ, ರೋಡ್ ಬ್ಲಾಕ್ ಮಾಡ್ತೀವಿ. ದಡ್ಡತನ ನಮ್ಮಲ್ಲಿ ತುಂಬ್ಕೊಂಡಿದೆ. ಅವ್ರು ಏನು ಮಾಡೋಕ್ಕಾಗತ್ತೆ? ಅವ್ರು ಹೇಳಿದ್ರು ಕಬ್ಬು ಬೆಳಿ ಅಂತ ಹೇಳ್ತಾರೆ, ನಾವು ಬೆಳಿತೀವಿ, ರೇಟ್ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತೀವಿ. 2,500 ರೂಪಾಯಿ 700 ರೂಪಾಯಿ ಕೊಡ್ತಾರೆ ಸರ್ಕಾರ 1 ಟನ್ಗೆ. ಅದ್ರಲ್ಲಿ 1,000 ರೂಪಾಯಿ ಮೈನಸ್ಸು, ಟ್ರಾನ್ಸ್ಪೋರ್ಟೇಷನ್ನು ಕಟ್ಟಿಂಗ್ ಮಾಡಿಸೋ 1,000 ರೂಪಾಯಿ ಮೈನಸ್ಸು, 1,700 ರೂಪಾಯಿ ಸರ್ಕಾರ ನಮ್ಮ ಕಬ್ಬನ್ ಫ್ಯಾಕ್ಟ್ರಿ ಸಿಗೋದು. ಕಬ್ಬನ್ ಫ್ಯಾಕ್ಟ್ರಿ ಓನರ್ಗೆ 1 ಟನ್ಗೆ 3,000 ಸಿಗುತ್ತೆ, ನಮಗಿಂತ ಡಬಲ್ ಸಿಗುತ್ತೆ. ಆದರೆ ಸರ್ಕಾರಕ್ಕೆ ಕಬ್ಬಲ್ಲಿ ದುಡ್ಡಿಲ್ಲ ಅಲ್ಲ, ಕಬ್ಬಲ್ಲೂ ದುಡ್ಡಿದೆ, ಬಟ್ ದುಡ್ಡು ಕೃಷಿಲೇ ದುಡ್ಡಿದೆ. ಆದರೆ ಇವತ್ತಿನ ಕೃಷಿ ಯಾರಿಗೆ ಆ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅನ್ನೋದು ಹೇಳ್ತೀನಿ ನಿಮಗೆ. ಕಬ್ಬನ್ ಫ್ಯಾಕ್ಟ್ರಿಗೆ ಓನರ್ಗೆ ಹೋಗಲ್ಲ,
ಕಬ್ಬು ಬೆಳೆದವಂಗೆ ಹೋಗಲ್ಲ, ಸರ್ಕಾರಕ್ಕೆ ಹೋಗುತ್ತೆ. 1 ಎಕರೆ ಕಬ್ಬಲ್ಲಿ ಎಷ್ಟು ಮಾಡ್ಬೋದು ಹೇಳಿ ನೋಡೋಣ, ಸರ್ಕಾರ ದುಡ್ಡು ನೋಡೋಣ. ಇಲ್ಲಿರೋರು ಯಾರು ಹೇಳ್ಬಿಡಿ. 1 ಎಕರೆ ಕ್ಲಬ್ಬಲ್ಲಿ 1 ಎಕರೆ ಕಬ್ಬಲ್ಲಿ ಕೇಳಿಸ್ಕೊಳ್ಳಿ, 20 ಲಕ್ಷ ರೂಪಾಯಿ ಸರ್ಕಾರ ದುಡಿಯುತ್ತೆ. ಲೆಕ್ಕ ಕೊಡ್ತೀನಿ ನಾನು. 20 ಲಕ್ಷ. ಕೃಷಿಲಿ ದುಡ್ಡಿಲ್ಲ ಅಂತಲ್ಲ, ಕೃಷಿಲಿ ದುಡ್ಡಿದೆ. ಆದರೆ ಆ ದುಡ್ಡು ಬೇರೆಯವ್ರಿಗೆ ಹೋಗ್ತಾ ಸಿಗ್ತಿದೆ, ಸರ್ಕಾರಕ್ಕೆ ಸಿಗ್ತಿದೆ. ಕೃಷಿಲಿ ಈ ದೇಶ ಅಲ್ಲ, ಇಡೀ ಭೂಮಿ ಕಟ್ಟಿದೆ ಕೃಷಿ. ನಮ್ಮ ದೇಶಕ್ಕೆ ಮೊಘಲರು ಬಂದರು ಫಸ್ಟು. ಯಾರು ಎಲ್ಲಿ ಶ್ರೀಮಂತಿಕೆ ಅಲ್ಲಿಗೆ ತಾನೇ ಜನ ಬರೋದು. ಬ್ರಿಟಿಷರು ಬಂದರು, ಡಚ್ ಬಂದರು, ಪೋರ್ಚುಗೀಸ್ ಬಂದರು. ಏನಕ್ಕೆ ಬಂದರು ನಮ್ಮಲ್ಲಿ? ಇಲ್ಲೇನು ಕೆಲಸ ಮಾಡೋಕ್ಕೆ ಬಂದ್ರ? ಇಲ್ಲ ಅಲ್ಲ, ಇಲ್ಲಿರೋ ದುಡ್ಡನ್ನು ದೋಚ್ಕೊಂಡು ಹೋಗೋಕೆ. ಈ ದುಡ್ಡೆಲ್ಲ ಎಲ್ಲಿಂದ ಬಂತು? ಕೃಷಿಯಿಂದ. ನಮ್ಮ ಕಬ್ಬನ್ನು ಬೆಳೆದು ಹೇಳ್ತೀನಿ ಯಾವ ರೀತಿ ಮೂರ್ಖರಾಗಿದ್ದೀವಿ ನಾವು ಅಂತ. ನಮ್ಮ ಕರ್ನಾಟಕ ಸರ್ಕಾರದ ಬಡ್ಜೆಟ್, ವಾರ್ಷಿಕ ಬಡ್ಜೆಟ್ಟು 2,20,000 ಕೋಟಿ. ಕರ್ನಾಟಕವರದ್ದು ವಾರ್ಷಕ್ಕೆ ಬಡ್ಜೆಟ್ ಮಂಡನೆ ಆಗೋದು. ಅದರಲ್ಲಿ 25,000 ಕೋಟಿ ಅಂದರೆ 1/8 ಭಾಗ, 1/8 ಎಂಟನೇ ಒಂದು ಭಾಗ, 8ನೇ ಒಂದು ಭಾಗ ಅಂದರೆ 25,000 ಕೋಟಿ ನಮ್ಮ ಬಡ್ಜೆಟ್ ಬರೋದು ಅಬಕಾರಿಯಿಂದ. ಗೊತ್ತಿದೆ ಅಲ್ಲ, ಅಬಕಾರಿಗೆ ಎಲ್ಲಿಂದ ಬರ್ತದೆ ದುಡ್ಡು? ಅಬಕಾರಿ ಕಚ್ಚಾ ಸಾಮಗ್ರಿ ಯಾವುದು? ಕಬ್ಬು, ಮೊಲಾಸಸ್, ಸ್ಪಿರಿಟ್ ಮಾಡೋದು. 25,000 ಕೋಟಿ ಇವತ್ತು ಸರ್ಕಾರಕ್ಕೆ ಕೊಡ್ತಿದ್ದಾರೆ ಅಂದರೆ ಅದು ನಮ್ಮ ಕಬ್ಬು ಬೆಳೆಗಾರ. 1 ಟನ್ ಕಬ್ಬಲ್ಲಿ, ಸಿಂಪಲಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ, 75 ಫುಲ್ ಬಾಟಲ್ ವಿಸ್ಕಿ, ರಮ್ಮು, ಬ್ರ್ಯಾಂಡಿ ಇವೆಲ್ಲ ಮಾಡ್ತಾರಲ್ಲ, ಅದರಲ್ಲಿ 42% ಆಲ್ಕೋಹಾಲ್ ಇರುತ್ತೆ, ಸ್ಪಿರಿಟ್. ಆ ಸ್ಪಿರಿಟ್ 75 ಫುಲ್ ಬಾಟ್ಲಿಗೆ ಆಗೋಷ್ಟು ಸ್ಪಿರಿಟ್ 1 ಟನ್ ಕಬ್ಬಲ್ಲಿಂದ ತೆಗಿತಾರೆ. ಅಂದರೆ 1 ಟನ್ ಕಬ್ಬಿಗೆ ಆಲ್ಮೋಸ್ಟ್ ಇದು ರಮ್ಮು, ವಿಸ್ಕಿ, ಬ್ರ್ಯಾಂಡಿ ಎಲ್ಲ ಇದೆಯಲ್ಲ, ಅದು 1,000 ರೂಪಾಯಿ ಇದೆ ಅಂದರೆ 600 ರೂಪಾಯಿ, 110% ಟ್ಯಾಕ್ಸ್ ಇದೆ ಅದಕ್ಕೆ. ಅಂದರೆ ಅದ್ರ ಒರಿಜಿನಲ್ ಬೆಲೆ 400 ರೂಪಾಯಿ, 600 ರೂಪಾಯಿ ಅದು ಟ್ಯಾಕ್ಸ್ ಇದ್ರಲ್ಲಿ ಹೋಗುತ್ತೆ. ಆ ದುಡ್ಡೇ ಕಲೆಕ್ಟಾಗಿ ಬರೋವಂಥದ್ದು. 1 ಟನ್ ಕಬ್ಬಿಗೆ 36,000 ರೂಪಾಯಿ ದುಡ್ಡನ್ನು ಸರ್ಕಾರ ದುಡಿತದೆ. ಇದರಲ್ಲಿ ಸಕ್ಕರೆಯಿಂದ GST ಇರ್ಬೋದು, ಸಕ್ಕರೆಯಿಂದ ಕೇಕ್ ಮಾಡ್ಬೋದು, ಸಕ್ಕರೆಯಿಂದ ಬಿಸ್ಕೆಟ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಇದೆಲ್ಲ GST ಇದೆಲ್ಲ ಸೇರಿದ್ರೆ 1 ಟನ್ ಕಬ್ಬಿಗೆ 36,000 ರೂಪಾಯಿ. ನಾನು ವಿತ್ ಲೆಕ್ಕ ಹೇಳ್ತಿರೋದು. 36,000 ರೂಪಾಯಿ 1 ಟನ್ ಕಬ್ಬಿಗೆ ಸರ್ಕಾರ ಮಾಡೋದು. 1 ಎಕರೆಯಲ್ಲಿ 50 ಟನ್ ಬೆಳಿತೀವಿ, 50ರಿಂದ 60 ಟನ್ ಬೆಳಿತೀವಿ ಆ್ಯಾವ್ರೇಜು. ಆಲ್ಮೋಸ್ಟ್ 20 ಲಕ್ಷ ರೂಪಾಯಿ ಸರ್ಕಾರ ಮಾಡೋದು. ನಾವು ಅವ್ರು ಹೇಳಿ ಮಾಡಿಕೊಂಡು ಭಿಕ್ಷುಕರಾಗಿದ್ದೀವಿ. ಹೋಗಿ ಸರ್ಕಾರ ನಮಗೆ ಸಾಲ ಮನ್ನಾ ಮಾಡೋದಿಲ್ಲ. ನಮ್ಮ ಸರ್ಕಾರ ಬೋನಸ್ ತಗೋಪ್ಪ, ನೀನು ಬೆಳ್ಳಿ ಕೊಟ್ಟಿದ್ಯಾ, ನನಗೆ 20 ಲಕ್ಷ ದುಡ್ಡು ಕೊಟ್ಟಿದ್ಯಾ, ತಗೋ 5 ಲಕ್ಷ ಬೋನಸ್ ಇಟ್ಕೊಂತ ಕೊಡಬೇಕಾಯ್ತು ಸರ್ಕಾರದ ಮುಂದೆ. ಇವತ್ತು ನಾವು ಸಾಲ ಮನ್ನಾ ಮಾಡಿ ಅಂತ ಭಿಕ್ಷೆ ಕೇಳ್ತಾ ನಿಂತು. ಯಾಕೆ ಮಾಡಬೇಕು ಆ ಪದ್ಧತಿ? ನಾನು ಹೇಳಿದ ಪದ್ಧತಿಲಿ ಏನು ತೊಂದರೆ ಇದೆ ಹೇಳಿ? ನಿಮ್ಗೆ ಲೇಬರ್ ಬೇಕಾ? ಗಂಡ ಹೆಂಡ್ತಿ ಇಬ್ಬರೇ ನಮ್ಮ ತೋಟಕ್ಕೆ ಬನ್ನಿ. 1.5 ಎಕರೆ ತೋಟ, ಗಂಡ ಹೆಂಡ್ತಿ ಇಬ್ಬರೇ. ನಾನು ಮೊದಲು ಮಾಡ್ತಿದ್ದೆ, ಈಗ ಟೈಮ್ ಇಲ್ಲ. ಗಂಡ ಹೆಂಡ್ತಿ ಇಬ್ಬರೇ ಮ್ಯಾನೇಜ್ ಮಾಡ್ತಾರೆ ತೋಟನ. ನಾನು ಇನ್ನು ವರ್ಷನೂ ಈಗ 40-50 ಸಾವಿರ ಮಾಡ್ತೀನಿ. ವರ್ಷನೂ ಅದು ಹೋಗಿ 1-1.5 ಲಕ್ಷಕ್ಕೆ ಹೋಗುತ್ತೆ. ಯಾಕಂದರೆ ಬರ್ತಾ ಭೂಮಿ ಫಲವತ್ತತೆ ಆಗುತ್ತೆ. ಸುಮಾರು ಹಣ್ಣಿನ ಮರಗಳು ಹಾಕಿದ್ದೀನಿ, ತೆಂಗಿದೆ. 1.5 ಎಕರೆಲ್ಲಿ ಹೇಳ್ತಾ ಇರೋದು ಇಷ್ಟಲ್ಲ. 25 ತೆಂಗಿದೆ. ಎಲ್ಲಿ ಮಧ್ಯ ಅಲ್ಲ, ಬದುಗಳಲ್ಲಿ 350 ಬಾಳೆ ಇದೆ. ಎಲ್ಲಿ ಮಧ್ಯ ಅಲ್ಲ, ಬದುಗಳಲ್ಲಿ ಸೀಗೆಕಾಯಿ ಇದೆ. ನೀವು ಕೇಳಿ ಏನೇನು ಕೇಳ್ತೀರಾ ಹಣ್ಣು ಅದೆಲ್ಲ ಹೇಳಿದೆ. ನಾವು ಹಾಕೊಳ್ಳೋ ರುದ್ರಾಕ್ಷಿ ಹಾಕ್ಕೊಳ್ತೀವಲ್ಲ ಅದು ಇದೆ, ನೇರಳೆ ಇದೆ, ಕಾಶ್ಮೀರ್ ಆ್ಯಪಲ್ ಇದೆ, ಲಕ್ಷ್ಮಣ ಫಲ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಬಟರ್ ಫ್ರೂಟ್ ಇದೆ, ನಿಂಬೆ ಇದೆ, ಒಂದು 25 ನಿಂಬೆ ಇದೆ, 20 ಸಪೋಟ ಇದೆ, 20 ಬಟರ್ ಫ್ರೂಟ್ ಇದೆ, ನೇರಳೆ ಇದೆ, ಪನ್ನೇರಳೆ ಇದೆ, ಬ್ರೆಡ್ ಫ್ರೂಟ್ ಇದೆ, ಎಗ್ ಫ್ರೂಟ್ ಇದೆ, ವಾಟರ್ ಆ್ಯಪಲ್ ಇದೆ, ಪೈನಾಪಲ್ ಇಲ್ಲ. ಹಾಕ್ತೀನಿ, ಈಗ ಜ್ಞಾಪಿಸ್ತಿರಲ್ಲ ಹಾಕ್ತೀನಿ. ಇಷ್ಟು 20 ಮಾವಿದೆ, ಸೀತಾಫಲ ಇದೆ, ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ತೀವಲ್ಲ, ಮಿಡಿ ಮಾವು ಅದಿದೆ, ಆರೆಂಜ್ ಇದೆ,
ಮೋಸಂಬಿ ಇದೆ, ಪಪ್ಪಾಯ ಇದೆ, ಶಬರಿ ರಾಮಂಗೆ ಕೊಡ್ತಾರಲ್ಲ, ರಾಮಫಲ ಅಲ್ಲ, ರಾಮಂಗೆ ಕೊಡೋದು, ಅದು ಹೆಸರು ಮರ್ತೋಗಿದ್ದೀನಿ, ಅದಿದೆ, 14 ತಂದೀನಿ. ಅದು ನಾವು ರಾಯಚೂರಿಗೆ ಹೋದಾಗ ಅಲ್ಲಿ ಸಿಕ್ತು. ಅದು ಲೀಚಿ ಇದೆ, ಪಲಾವ್ ಎಲೆ ಇದೆ, ಕಾರ್ಡಮಮ್ ಇದೆ, ಪೆಪ್ಪರ್ ಇದೆ, ಕಾಫಿ ಇದೆ, ರಬ್ಬರ್ ಇದೆ, ದಾಲ್ಚೀನಿ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಮರಾಠ ಮೊಗ್ಗು ಅಂತೀವಲ್ಲ, ಮರಾಠ ಮೊಗ್ಗಿದೆ. ಇದೆಲ್ಲ ಇನ್ನೂ ಫಲ ಕೊಡೋಕ್ಕೆ ಶುರು ಆಗ್ತಾಯಿದೆ. ಅಂಜೂರ ಇದೆ, ಗೋಡಂಬಿ ಇದೆ, ದ್ರಾಕ್ಷಿ ಇದೆ. ಇದೆಲ್ಲ ನಾನು ಹೇಳ್ತಾ ಇರೋದು ಪೆರಿಫರಲ್ ಬೆಳೆಗಳು. ನಾನು ಮಧ್ಯ ತರಕಾರಿ ಬೆಳೆಗಳು ಬಿಟ್ಟು ಹೇಳ್ತಾ ಇರೋದು. ಎಷ್ಟು 100 ಎಕರೆ ತೋಟದಲ್ಲಿಲ್ಲ, 1 ಎಕರೆ, ಅರ್ಧ ಎಕರೆನಿಲ್ಲ ಬಿಡಿ, ಅದು ಬರೀ ಹುಲ್ಗ ಅಂತ ಬಿಟ್ಕೊಂಡಿದ್ದೀವಿ. ಇನ್ನೂ 106 ಥರ ಮರಗಳಿದೆ. ಏನು ಬಂದಿದೆ ನಮ್ಮವ್ರಿಗೆ ಅರ್ಥನೇ ಆಗ್ತಿಲ್ಲ. ಹೋಗಿ ಕಣ್ಣಲ್ಲಿ ನೀರು ಬರ್ತದೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಾರಲ್ಲಿ ಲೋಟ ತೊಳಿತಾರೆ. 1 ಎಕರೆ 2 ಎಕರೆ ಜಾಗ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಲೋಟ ತೊಳಿತಾರೆ. ಬಾರಲ್ಲಿ ನಮ್ಗೆ ಎಂಥ ಬೇಜಾರು ಅಂದರೆ ಬಾಯಿಗೆ ಬಂದಂಗೆ ಬೈತಾರೆ ಕುಡಿದ್ಬಿಟ್ಟು. ಮನೆಗಳಲ್ಲಿ ಹೆಣ್ಮಕ್ಳು, ಯಾರು ರೈತರ ಮಕ್ಕಳು ಮನೆಗಳಲ್ಲಿ ಹೋಗ್ಬಿಟ್ಟು ಮುಸ್ರೆ ತಿಕ್ತಾರೆ. ಅಲ್ಲಿ ಮನೆ ಹೆಂಗಸರುಗಳು ಶ್ರೀಮಂತರು ಬೈತಾರೆ. ಎಲ್ರಿಗಿಂತ ಚೆನ್ನಾಗಿ ಬಾಳಿ ಬದುಕಬೇಕಾದಂಥ ರೈತ ಇವತ್ತು ಈ ಸ್ಥಿತಿಗೆ ಹೋಗಿದ್ದಾನೆ. ಹಳ್ಳಿ ಜೀವನ ಬ್ಯೂಟಿಫುಲ್ ಜೀವನ. ನಮ್ಮ ಅಜ್ಜಿ, ನಮ್ಮ ತಾತಂಗೆ, ನಮ್ಮ ಅಜ್ಜಿ, 2 ಅಜ್ಜಿ ಅಂದಿರು, ಕಾಸಿನ ಸರ ಹಾಕೊಳ್ಳೋರು. ಕಾಸಿನ ಸರ ಡಾಬಿತ್ತು. ಒಬ್ಬರ ಅಜ್ಜಿ ಹತ್ರ ಬೆಳ್ಳಿ ಡಾಬಿತ್ತು, ಇನ್ನೊಂದು ಅಜ್ಜಿ ಹತ್ರ ಚಿನ್ನದ ಡಾಬಿತ್ತು. ಬೈತಲೆ ಬೊಟ್ಟಿತ್ತು. ಗಂಡಸ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬೈತಲೆ ಬೊಟ್ಟು, ಹಿಂಗೆ ಹಾಕೊಳ್ತಾರಲ್ಲ ಮದುವೆ ಟೈಮಲ್ಲಿ. ವಂಕಿ ಇತ್ತು, ವಂಕಿ ಅಂದರೆ ಇದು ಹಾಕೊಡ್ತಾರಲ್ಲ, ಗೆಜ್ಜೆ, ಚಿನ್ನದ ಬಳೆಗಳು. ನಮ್ಮ ತಾತ, 2 ತಾತಂದಿರು ಕೃಷಿಕರು. ನಾನು ಸಾಫ್ಟ್ವೇರ್ ಇಂಜಿನಿಯರು. ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇದ್ದದ್ದು ನನಗೆ. ಎಷ್ಟೋ ಕೋಟಿ ಸಂಬಳ. ನನ್ನ ಹೆಂಡ್ತಿಗೆ ಇನ್ನೂ ಒಂದು ಕಾಸಿನ ಸರ ಮಾಡ್ಸೋಕ್ಕಾಗ್ತಿಲ್ಲ. ನಿಜವಾಗ್ಲೂ 8 ಮದುವೆ ಮಾಡಿದ್ದಾರೆ ನಮ್ಮ ತಾತ. 8 ಜನ ಮಕ್ಕಳು ಮಾಡು. ಹೆಂಡ್ತಿಗೆ ಇಷ್ಟೆಲ್ಲ ತಗೊಟ್ಟು. ನಮ್ಮ ಅಜ್ಜಿ ಗಾದ್ರೇಜ್ ಬಿರಲ್ಲಿ ಯಾವಾಗಲೂ ದುಡ್ಡು ಕ್ಯಾಶ್ ಇತ್ತು. ತಿಂಗಳು ಕೊನೆ ಆದರೆ ಕ್ರೆಡಿಟ್ ಕಾರ್ಡ್ ಉಳಿಸ್ತೀನಿ 5 ದಿನ. ದೊಡ್ಡ ಹೆಸರು, ನಮ್ಮ ಸಾಫ್ಟ್ವೇರ್ ಕಂಪ್ನಿ ಓನರು. ಒಂದು ಕಾಸಿನ ಸರ ನನ್ನ ಹೆಂಡ್ತಿಗೆ ಮಾಡ್ಸೋಕ್ಕಾಗಿಲ್ಲ. ನಾನು ಒಬ್ಬಗೆಲ್ಲ ನಿಮ್ಮೆಲ್ರಿಗೂ ಸೇರಿಸಿ ಹೇಳ್ತಾ ಇರೋದು. ಏನಕ್ಕೆ ಅಂದರೆ ಕೃಷಿನ ನಾವು, ನಮ್ಮ ಪೂರ್ವಜರು ಮಾಡ್ತಿದ್ದ ಕೃಷಿನ ಬಿಟ್ಬಿಟ್ಟು ಬ್ರಿಟಿಷರು ವೆಸ್ಟರ್ನ್ ಕೃಷಿನ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ಅಲ್ಲೇ ಬಿದ್ದಿದೆ ಏಟು. ನಾವು ದಿನನಿತ್ಯ ಬಳಸೋ ಅಂಥ ವಸ್ತುಗಳು ಎಷ್ಟು? ಅಕ್ಕಿ. ಈಗ ಇಲ್ಲೇ ತಗೊಳ್ಳಿ, ಊಟ ಮಾಡಿದ್ವಲ್ಲ, ಗೋಧಿ ಇತ್ತು, ಸಕ್ಕರೆ ಇತ್ತು, ತೊಂಡೆಕಾಯಿ ಇತ್ತು, ಮಸ್ಟರ್ಡ್ ಸಾಸಿವೆ ಇತ್ತು, ಈರುಳ್ಳಿ ಇತ್ತು, ನಿಂಬೆಹಣ್ಣು ಇತ್ತು, ಮತ್ತು ಇಲ್ಲೇ ಒಂದು 10 ಥರ ಸಿಕ್ತು. ಇಲ್ಲೇ ಒಂದು ತಿಂಗಳಿಗೆ ನಾವು ಸಾಮಾನ್ಯ ಮನೆಯಲ್ಲಿ 70ರಿಂದ 80 ಥರ ಬೆಳಿತೀವಿ. ಬೇಕಾಗತ್ತೆ ನಮಗೆ. 70ರಿಂದ 80 ಥರ ತರಕಾರಿ ಬೇಕಾಗತ್ತೆ. ಆದರೆ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ನಾವು ಉತ್ಪಾದನೆ ಮಾಡ್ತಿರೋವಂಥದ್ದು 2ರಿಂದ 3. ಮಂಡ್ಯದಲ್ಲಿ ಬಂದರೆ ಕಬ್ಬು, ಭತ್ತ, ರಾಗಿ, ಸ್ವಲ್ಪ ತೆಂಗಿನಕಾಯಿ ಅಷ್ಟೇ. ಇನ್ನು ಸಣ್ಣ ಪುಟ್ಟ ಬಾಳೆಹಣ್ಣುಗಳನ್ನು ಮಾಡ್ತಾರೆ. ಮಂಗಳೂರು ಬಂದರೆ ಅಡಿಕೆ, ಭತ್ತ, ರಬ್ಬರು, ಇಂಗು, ತೆಂಗು. ಒಂದೊಂದು ಜಿಲ್ಲೆಯಲ್ಲೂ ಬಳಸೋದು 70-80 ಆದ್ರೂ ಉತ್ಪಾದನೆ ಮಾಡ್ತಿರೋದು 4-5. ನಮ್ಮ ಪೂರ್ವಿಕರು ಅಷ್ಟೂ ಥರನೂ, ನಾನು ಹೇಳ್ಕೊಟ್ನಲ್ಲ ವಿವಿಧ ಬೆಳೆ, ಅಷ್ಟೂ ಥರನೂ ಮಾಡಿಕೊಂಡು ಮನೆಗೇನು ಬೇಕೋ ಅಷ್ಟನ್ನು ಅವರೇ ಉತ್ಪಾದನೆ ಮಾಡ್ಕೊಳ್ತಿದ್ರು. ಉಪ್ಪು ಬಿಟ್ಟು ಬೆಂಕಿಪಟ್ಟಣ ಉಪ್ಪು ಬಿಟ್ಟರೆ ಎಲ್ಲ ಮಾಡ್ತಿದ್ರು. ಚೆನ್ನಾಗಿತ್ತು ಜೀವನ, ತುಂಬ ಚೆನ್ನಾಗಿತ್ತು. ಬ್ಯೂಟಿಫುಲ್ ಜೀವನ ಇತ್ತು ನಮ್ಮ ಹಳ್ಳಿಗಳಲ್ಲಿ.
ಖರ್ಚೇ ಇರಲಿಲ್ಲ. ಯಾವಾಗ ಬೇಕೋ ಏನು ಬೇಕೋ ಅದು ಬೆಳೀತಿದ್ರು, ಎಷ್ಟು ಬೇಕೋ ಮನೆಗೆ ಇಟ್ಕೊಳ್ತಿದ್ರು. ಯಾರು ಬಂದು ಕೇಳಿದಾಗ ಮಾರಾಟ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನು ಇದು ಮಾಡ್ಕೊಂಡು ಇದು ಮಾಡ್ತಾಯಿದ್ರು, ಖರ್ಚಿರಲಿಲ್ಲ. ಆದರೆ ಏನಾಗೋಯ್ತು ಅಂದರೆ ಈ ಓದು ಬರ ಬಂತಲ್ಲ, ಈ ಓದಿರೋರು ನಮ್ಮಂಥವ್ರು ಹಳ್ಳಿಯಿಂದ ಕಳಿಸಿದ್ರು ಮಕ್ಕಳನ್ನ, ಓದ್ಕೊಂಬಪ್ಪ ದೊಡ್ಡ ಮನ್ಸಾಗ್ಬಾ ಅಂತ ಕಳಿಸಿದ್ರು. ಏನು ಮಾಡ್ದ ಇವನು ಮಗ? ಓದ ಹಾಸ್ಟ್ಲಿಗೆ ಸೇರ್ಕೊಂಡ, ಕೃಷಿ ಮಾಡ್ತಾ ಇರಲ್ವಲ್ಲ, ಶ್ರೀಮಂತರ ಮಕ್ಕಳು ಸವಾಸ ಮಾಡ್ಕೊಂಡ, ವಾಪಸ್ ಮನೆಗೆ ಬಂದ್ಬಿಟ್ಟು ಅಪ್ಪ ಅಲ್ಲುಚ್ತಾ ನಿಂತಿದ್ದ. ಏನದಲ್ಲಿ ಉಜ್ತಾ ಇದ್ದ ಆಗ? ಏನದಲ್ಲಿ ಉಜ್ಜೋರು? ಮಂಗಳೂರು ಕಡೆ ಮಾವಿನ ಎಲೆ, ನಮ್ಮ ಬೇವಿನ ಕಡ್ಡಿ, ಇಜ್ಲು, ಉಪ್ಪು, ಇದರಲ್ಲಿ ಅಪ್ಪ ಅಲ್ಲುಜ್ತಾ ಕೂತಿದ್ದ, ಬೇವಲ್ಲಿ ಅಲ್ಲುಜ್ತಾ ಕೂತಿದ್ದ. ಮಗ ಬಂದ, ಎಲ್ಲ ಓದ್ಬಿಟ್ಟವನಲ್ಲ, ವಿದ್ಯಾವಂತ ಆಗ್ಬಿಟ್ಟಿದನಲ್ಲ. ಡ್ಯಾಡಿ ಅಂದ. ಏನಪ್ಪ? ನಾವು ಅಪ್ಪಂಗೆ ಖುಷಿ, ನನ್ನ ಮಗ ಇಂಗ್ಲೀಷಲ್ಲಿ ಕರಿತಾವನೆ ಅಂತ. ಹೇಳು ಮಗ ಅಂದ. ಡ್ಯಾಡಿ ಅದು ಡರ್ಟಿ, ಕೊಳಕು, ತಗೋ ಬ್ರಷ್ಷು ಅಂತ ಕೊಟ್ಟ. ತಗೋ ಇದಕ್ಕೆ ಟೂತ್ಪೇಸ್ಟು ಅಂತ ಕೊಟ್ಟ. ಯಾರು? ಮಗ. ಇನ್ನು ಅಮ್ಮನ ಹತ್ರ ಹೋದ. ಅಮ್ಮ ಪಾತ್ರೆ ತೊಳಿತಿದ್ಲು ಹಿಂದ್ಗಡೆ. ಏನದಲ್ಲಿ ಪಾತ್ರೆ ತೊಳಿತಿದ್ವಿ? ಹುಣಸೆಕಾಯಿ, ನಿಂಬೆಹಣ್ಣು, ಇದರಲ್ಲಿ ಪಾತ್ರೆ ತೊಳಿತಿದ್ವಿ. ಅಮ್ಮ, ಮಮ್ಮಿ ಇದೆಲ್ಲ ತುಂಬ ಡರ್ಟಿ ಮಮ್ಮಿ, ತಗೋ ಅಂದ್ಬಿಟ್ಟು ವಿಮ್ ಬಾರ್ ಸೋಪ್ ಕೊಟ್ಟ. ಸಣ್ಣ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇವತ್ತು ನಿಮ್ಮ ಟೂತ್ಪೇಸ್ಟ್ ತಂದೇನೆ. ನೋಡಪ್ಪ, ನೀಮ್ ಟೂತ್ಪೇಸ್ಟ್, ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯೇ? ಏನೋ ಬೇವಿದೆಯೇ ಅಂತ ಹೇಳಿ. ಇನ್ನು ವಿಮ್ ಇದೋಗೋದ್ರೆ 100 ನಿಂಬೆ ಪವರ್ ಶಕ್ತಿ ವಿಮ್ ಬಾರ್ ಅಂತ ಹೇಳ್ತಾರೆ. ಮುಂಡೆ ಮಕ್ಕಳ, ಡೈರೆಕ್ಟಾಗೆ ನಾವು ಬೇವಿನ ಕಡ್ಡಿ ಯೂಸ್ ಮಾಡ್ತಿದ್ವಿ. ನಿಂಬೆಹಣ್ಣು ಹಿತ್ತಲಲ್ಲಿ ಸಿಕ್ತಿತ್ತು, ಫ್ರೀಯಾಗಿ ಉಜ್ತಾ ಇದ್ದೆ. ತಪ್ಪಿಸ್ಬಿಟ್ಟು ಇದನ್ನು ಹಾಕು ಅಂತ ಹೇಳ್ಬಿಟ್ಟು ಈಗ ಅದನ್ನು ಮತ್ತೆ ಇದ್ರಲ್ಲಿ ಸೇರಿಸಿದ್ರಲ್ಲ, ಎಂಥ ಇದು! ಮಂಗಳೂರವ್ರು ಎದುರು ಬಿಡ್ತಾರೆ ಮಂಡ್ಯ ಭಾಷೆ ಬೈದ್ರೆ. ಎಂಥ ಮೋಸನ ಅಂದರೆ, ಇಜ್ಲಲ್ಲಿ ಅಲ್ಲಿ ಉಜ್ತಾ ಇದ್ವಾ? ಇಜ್ಲಲ್ಲಿ ಅಲ್ಲಿ ಉಜ್ತಾ ಇದ್ವೋ ಇಲ್ಲ ನಮ್ಮ ತಾತಂದಿರು? 100 ವರ್ಷ ಆದ್ರೂ ಅಲ್ಲೂ ಚೆನ್ನಾಗಿತ್ತೋ ಇಲ್ಲ? ಕೊಳಕು ಅದನ್ನ ಇಜ್ಲು, ಚೀ ಡರ್ಟಿ ಅಂದರು. ಇವತ್ತು ನೋಡಪ್ಪ, ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಗೊತ್ತಾ ನಿಮ್ಗೆ ಆಕ್ಟಿವೇಟೆಡ್ ಚಾರ್ಕೋಲ್ ಅಂದರೆ? ನಿಮ್ಗೆ ಇನ್ನೂ ಬಂದಿಲ್ಲ, ನಿಮ್ಮವ್ರಿಗೂ ಬರ್ತದಿರಿ. ಬೆಂಗಳೂರು ಫಾರಿನಲ್ಲೆಲ್ಲ ಟ್ರೆಂಡ್ ಆಗೋಗಿದೆ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ. ಚಾರ್ಕೋಲ್ ಏನಪ್ಪ ಇದು? ನನಗೆ ತಲೆ ಕೆಟ್ಟೋಯ್ತು. ಆಕ್ಟಿವೇಟೆಡ್ ಚಾರ್ಕೋಲ್ ಅಂದರೆ ಏನು? ಅದು ಅಲ್ಲುಜ್ಜಕ್ಕೆ ಶುರು ಮಾಡ್ಬಿಟ್ಟವ್ರು ಎಲ್ಲರೂ. ಏನಿದು ಆಕ್ಟಿವೇಟೆಡ್ ಚಾರ್ಕೋಲ್ ಅಂದರೆ? ಆಮೇಲೆ ಗೊತ್ತಾಯ್ತು, ಈಗ ಇಜ್ಲು ಇರುತ್ತಲ್ಲ, ಇಜ್ಲು ಸುಡೋಕ್ಕೂ ಮುಂಚೆ ಇರುತ್ತಲ್ಲ, ಮರದ ರೂಪಲ್ಲಿ ಇರ್ಬೋದು, ಅಥವಾ ಇಜ್ಲು ಐರನ್ ಮ್ಯಾನ್ ಹಾಕ್ತಾನಲ್ಲ, ಅದನ್ನು ಸುಟ್ಟ ನಂತರ ಬೂದಿ ಆಗತ್ತಲ್ಲ, ಅದೇ ಆಕ್ಟಿವೇಟೆಡ್ ಚಾರ್ಕೋಲ್. ಅದನ್ನು ಈ ಡಬ್ಬಕ್ಕೆ ಹಾಕ್ಬಿಟ್ಟು 250 ರೂಪಾಯಿಗೆ ಮಾರ್ತಾ ಬಿದ್ದವ್ರೆ. 250 ರೂಪಾಯಿ ಇದು. ಇದಕ್ಕೇನು, ಇದ್ರಲ್ಲಿ ಏನು ಕಂಟೆಂಟು? ಆರ್ಗ್ಯಾನಿಕ್ಕು. ಏನು ಕಂಟೆಂಟು? ಇಜ್ಲು, ಚೂರು ಉಪ್ಪು. ಮುಂಡೆ ಮಕ್ಕಳ, ನಾವು ಅದನ್ನೇ ಹಾಕೊಂಡು ಉಜ್ತಾ ಇದ್ವಿ. ನಾವು ಒಂದಿನ ಇಜ್ಲಲ್ಲಿ ಉಚ್ಚಿದ್ರೆ ಒಂದಿನ ಉಪ್ಪಲ್ಲಿ ಉಜ್ತಾ ಇದ್ದೆ. ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕಾಸು ಕೊಡೋಂಗೆ ಮಾಡಿದ್ರು. ನೋಡಿ, ಹಳ್ಳಿಯಿಂದ ದುಡ್ಡು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ಹಿಂಗೆ ಶುರು ಆಯಿತು. ಏನು ತಲೆಗೆ ಏನಾಗ್ತಾ ಇದ್ವಿ ನಾವು? ತಲೆಗೆ ಏನಾಗ್ತಾ ಇದ್ವಿ? ಎಣ್ಣೆ ಹಚ್ಬಿಟ್ಟು ಹಾಕ್ಬಿಟ್ಟು ಸ್ನಾನ ಮಾಡ್ಬೇಕಾರ ಸೀಗೆಕಾಯಿ. ಇವತ್ತು 400 ರೂಪಾಯಿ ಸೀಗೆಕಾಯಿನ ಅಂಟುವಾಳ ಕಾಯಿ ಇದೆಯಲ್ಲ, ಜೊತೆಗೆ ಬರ್ಸ್ಬಿಟ್ಟು ಅವರೇ ಪೇಸ್ಟ್ ಮಾಡಿಬಿಟ್ಟು ಕೊಟ್ಟವ್ರು 400 ರೂಪಾಯಿ. ಇದೆಲ್ಲ ನಾನು ಹೇಳ್ತಿರೋದು, ನನ್ನ ತೋಟದಲ್ಲಿ ಸೀಗೆಕಾಯಿ ಇದೆ, ಬೇಲಿಗೆ ಸೀಗೆಕಾಯಿ ಮಾಡಿದ್ದೀನಿ. ಫ್ರೀಯಾಗಿ ಸಿಗ್ತಾಯಿತ್ತು. ಒಣಗಿಸೋದು, ಕುಟ್ಕೊಳ್ಳೋದು, ಪುಡಿ ಆಗೋದು, ತಲೆಗೆ ಇದು ಮಾಡ್ಕೊಂಡು ಫ್ರೀಯಾಗಿ ಸಿಗ್ತಿತ್ತು. ಇವತ್ತು
ಉತ್ಪಾದಕರನ್ನ ಬರೀ 4 ಬೆಳೆಯಕ್ಕೆ ಬಿಟ್ಟಿದ್ದಾರೆ. ಏನು? ಭತ್ತ, ಮಂಡ್ಯದಲ್ಲಿ ಭತ್ತ, ರಾಗಿ, ಕಬ್ಬು, ತೆಂಗು. ಇನ್ನು ಮಿಕ್ಕಿದೆಲ್ಲ ಕೊಂಡ್ಕೋಬೇಕು ನಾವು. ಹಾಂ ನೋಡಿ, ಪೇಸ್ಟು ಎಲ್ಲ ಬಿಡಿ. ಸಣ್ಣ ಸಣ್ಣ ಹಳ್ಳಿನ ಹೆಂಗೆ ಒಡೆದು ಚಕ್ಲಿ ಕೋಡ್ಬಳೆ, ಯಾರು ಬಂದರೆ ಚಕ್ಲಿ ಕೋಡ್ಬಳೆ ಕೊಡ್ತಾಯಿದ್ವಿ ಸ್ನ್ಯಾಕ್ಸ್ ಅಂತ. ಇವತ್ತು ಮಾರಿ ಬಿಸ್ಕೆಟು, 7 ಅಪ್ಪು, ಎಲ್ಲ ಹಳ್ಳಿಯವ್ರ ಮನೇಲಿ ನೋಡಿ ಫ್ರಿಡ್ಜ್ ಇರುತ್ತೆ, 7 ಅಪ್ ಇರುತ್ತೆ. ಮಜ್ಜಿಗೆ ಕೊಡ್ತಾಯಿದ್ರು, ಎಳ್ನೀರು ಕೊಡ್ತಾಯಿದ್ರು. ಚಕ್ಲಿ ಕೋಡ್ಬಳೆ, ರವೆ ಉಂಡೆ ಇವು ಕೊಡ್ತಾಯಿದ್ದಂತು. ಇವತ್ತು ಯಾರ ಮನೆಗೆ ಹೋದ್ರು ಬಿಸ್ಕೆಟ್, ಕುಕೀಸ್, ಮ್ಯಾರಿಗೋಲ್ಡ್, 7 ಅಪ್, ಥಮ್ಸ್ ಅಪ್, ಕಾಫಿ, ಟೀ. ಇಷ್ಟೂ ಅವ್ರು ಬೆಳೆಯಲ್ಲ. ಮೊದಲು ಅವ್ರು ಬೆಳೆದಿದ್ದಂಥದ್ದನ್ನೇ ನಮ್ಗೆ ಕೊಡೋರು. ಹಳ್ಳಿ ದುಡ್ಡು ಯಾವ ಮಟ್ಟದಲ್ಲಿ ಹೊಟ್ಟೋಗ್ಬಿಟ್ಟಿದೆ ಅಂದರೆ, ಹಳ್ಳೀಲಿ ಸಣ್ಣ ಸಣ್ಣ ವ್ಯಾಪಾರಿಗಳಿದ್ರು. ಹತ್ತಿ ವ್ಯಾಪಾರದ ನಂತರ ಹತ್ತಿ ತೊಗೊಳೋರು, ಅಲ್ಲೇ ಸಣ್ಣ ಮಟ್ಟದಲ್ಲಿ ಬಟ್ಟೆ ತಯಾರಿಸೋರು, ಅದರಲ್ಲಿ ಬಟ್ಟೆ ಇದು ಮಾಡೋರು. ಇದು ಗೊತ್ತಲ್ವ ಎಲ್ರಿಗೂ? ಏನು ಹೇಳಿ? ಓದಿರೋರು ಮಾಡ್ತಿರೋ ಮೋಸ ತೋರಿಸ್ತೀನಿ. ಪಟಾಪಟಿ ಚಡ್ಡಿ. ಯಾರು ಮಾಡ್ತಿದ್ರಪ್ಪ ಇದನ್ನ? ಯಾರು ಮಾಡ್ತಿದ್ರಿ ಇದನ್ನು? ಇವಾಗಲೂ ಯಾರು ಮಾಡೋದು? ಹಳ್ಳೀಲಿ ಒಂದು ಸಣ್ಣ ಟೈಲರು ಈ ಬಟ್ಟೆ ತೊಗೊಂಡು ನೇಯ್ದ್ಬಿಟ್ಟು ಒಂದು ಲಾಡಿ ಹಾಕ್ಬಿಟ್ಟು ಕೊಡ್ತಾನೆ. 1 ಸೈಜ್ ಫಿಟ್ಸ್ ಆಲ್, ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ. ಎಲ್ರಿಗೂ ಆಗತ್ತಿದ್ದು. ಇವನ್ ಲಿಂಗಪ್ಪಜಿಗೂ ಆಗುತ್ತೆ, ನನಗೂ ಆಗುತ್ತೆ. ಕರೆಕ್ಟ್ ಅಣ್ಣ? ಇದನ್ನು ಏನು ಮಾಡಿದ್ರು? ಜಾಕಿ ಅವ್ರು ತೊಗೊಂಡ್ರು. ಉದ್ದ ಲೈನ್ ಹಾಕ್ಬಿಟ್ಟು ಸಣ್ಣ ಅಡ್ಡ ಲೈನ್ ಹೊಡೆದ್ಬಿಟ್ರು. ಇಲ್ಲಿ ಎಲಾಸ್ಟಿಕ್ ಹಾಕಿದ್ರು. ಅಂದರೆ ನಾನು ಇದನ್ನು ನಗೆ ರೂಪದಲ್ಲಿ ಹೇಳ್ತೀನಿ, ಸೀರಿಯಸ್ನೆಸ್ ಅರ್ಥ ಜಾಕಿಯವ್ರು ತೊಗೊಂಡ್ರು. ಇವತ್ತು ಯಾವನಾರ ನಮ್ಮ ಹಳ್ಳಿಲಿಂದ ಬಂದಿರೋ ಚಡ್ಡಿ ಆಗ್ತಾ ಇದ್ದೀವ? ಹಾಂ, ಹಳ್ಳಿ ದುಡ್ಡು ಹಳ್ಳಿ ಹೆಂಗೆ ಬಡ್ತಾನೆ. ಕಾಸಿನ ಸರ ಹೋಗ್ಬಿಟ್ಟು ಕರಿಮಣಿ ಸರ ಹೆಂಗೆ ಬಂತು ಅಂದರೆ, ಇವೆಲ್ಲ ಸಣ್ಣ ಎಕ್ಸಾಂಪಲೇ. ಸಣ್ಣ ಎಕ್ಸಾಂಪಲ್. ಇದಕ್ಕೇನಪ್ಪ, ಬಟ್ಟೆ ಒಂದೇ ಹಿಂಗೆ ಲೈಫ್ ಸ್ಟ್ರೈಟ್ ಲೈನು, ಇವನು ಅಡ್ಡ ಲೈನ್ ಹೊಡೆದವನೆ. ಇಲ್ಲ ಆಡಿ ಇದು ಏನು ಹೇಳಿ? ಇವನು ನಮ್ದು ಸೈಡಲ್ಲಿ ಚಡ್ಡಿ ಇತ್ತು, ಇನ್ನಿಂದ ಚಡ್ಡಿ ಕೊಟ್ಟು ಇದು ಜೋಬ್ ಕೊಟ್ಟವನೆ. ನಮ್ಮ ರೈತರ ಜೀವನನ ಹಾಳು ಮಾಡಿರೋದೇ ನಮ್ಮಂಥ ವಿದ್ಯಾವಂತರು. ನಾನು ಹೇಳೋದಿಷ್ಟೇ. ಇವತ್ತಿನ ಇದರಲ್ಲಿ ಎಲ್ಲ 1 ಎಕರೆಲಿ 1 ಲಕ್ಷ ಮಾಡ್ಬೋದು. ನಿಜವಾಗ್ಲೂ ಕೃಷಿಯಲ್ಲಿ ದುಡ್ಡಿಲ್ಲ ಅಂತಲ್ಲ, 100% ದುಡ್ಡಿದೆ. ಅದು ನಿಮ್ಮ ಬಾಯಲ್ಲೇ ನೀವೇ ಇಳುವರಿ ಕೊಟ್ರಿ, ನೀವೇ ರೇಟ್ ಕೊಟ್ರಿ, ನಿಮ್ಮ ಬಾಯಲ್ಲೇ ಫಿಕ್ಸ್ ಮಾಡಿಸಿದೆ. ಸರಿಯಾಗಿ ಶ್ರದ್ಧೆಯಿಂದ ನಾವು ಮಾಡ್ಕೊಳೋದ್ರೆ ಖಂಡಿತ ಭೂಮಿ ತಾಯಿ ಕೈ ಹಿಡಿತಾಳೆ. ಸರ್ಕಾರ ಹೇಳಿದ್ದು ಬೆಳಿಬೇಕಾಗಿಲ್ಲ. ಸರ್ಕಾರ ಏನಕ್ಕೆ ಅದು ಬೆಳೀರಿ ಅಂತ ಅದಕ್ಕೆ ನಿಮಗೆ ಇದು ಕೊಡುತ್ತೆ, ಸಬ್ಸಿಡಿ ಕೊಡುತ್ತೆ ಅಂದರೆ ಅದರಿಂದ ಅವ್ರು ಹೆಚ್ಚಿನ ದುಡ್ಡು ಮಾಡ್ಕೊಳ್ತಾರೆ. 1 ಎಕರೆ ಭತ್ತದಿಂದ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಸರ್ಕಾರ ದುಡ್ಡು ಮಾಡುತ್ತೆ. ಆದರೆ ರೈತ ಮಾಡೋದು 20,000 ರೂಪಾಯಿ. ವ್ಯಾಲ್ಯೂ ಅಡಿಷನ್ ಆಗತ್ತಲ್ಲ. ಬರೀ ಅಕ್ಕಿನೇ ತಿನ್ನಲ್ವಲ್ಲ. ಅಕ್ಕಿ ಬಾರ್ನ್ ಆಯಿಲ್, ಅದಕ್ಕೆ GST, ಹೋಟ್ಲಲ್ಲಿ GST, ಇದೆಲ್ಲ ಲೆಕ್ಕ ಹಾಕೊಂಡ್ರೆ 2.5 ಲಕ್ಷ ರೂಪಾಯಿ ಸರ್ಕಾರ ದುಡ್ಡು ಭತ್ತದಿಂದ ಮಾಡುತ್ತೆ. ನೀವು ತರಕಾರಿ ಬೆಳೆದ್ಬಿಟ್ಟು ನೀವು ಇದು ಮಾಡಿದ್ರೆ ನೀವು ಅವ್ರಿಗೆ ಎಲ್ಲಿ ಸೆಲ್ಫ್ ಕನ್ಸಂಪ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ಸರ್ಕಾರಕ್ಕೆ ದುಡ್ಡು ಸಿಗಲ್ಲ. ಅದರಿಂದ ಇದನ್ನು ಪ್ರೋತ್ಸಾಹ ಮಾಡಲ್ಲ. ನೀವುಗಳು ಎಚ್ಚೆತ್ಕೊಂಡು ಮಾಡಿದ್ರೆ ಈ ಒಂದು ನಾನು ಹೇಳ್ಕೊಟ್ಟಿದ್ದ ಇದಕ್ಕೆ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿ ಬದಲಾಗಬೇಕು. ಮಾಡಿದ್ರೆ ಖಂಡಿತವಾಗ್ಲೂ ಸ್ಥಿತಿವಂತರಾಗ್ಬೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೇನಾಗ್ತಿದೆ, 50 ವರ್ಷ 60 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿದೆ, BP, ಡಯಾಬಿಟಿಸ್ ಮತ್ತೊಂದೆಲ್ಲ ಬರ್ತದೆ. ಅದರೆಲ್ಲ ರೋಗಗಳಿಂದನೂ ದೂರ ಇರ್ಬೋದು, ಆರೋಗ್ಯವಾಗಿರ್ಬೋದು. ನಮ್ಮ ಮಂಡ್ಯ ಚೌಡಯ್ಯನವ್ರು ಮೊನ್ನೆ ತೀರೋದ್ರು. 94 ವರ್ಷ ನಿದ್ದೆಯಲ್ಲಿ ಸುಖವಾಗಿ ಕೊನೆ ಹೆಸರಲ್ಲ. ಆ ಥರ ಸಾವು ನಮ್ಮ ರೈತರಿಗೆ ಹಿಂದೆ ಇತ್ತು, ಈಗಿಲ್ಲ. ಆ ಥರ ಒಂದು ಇದು ನೆಮ್ಮದಿಯ ಕೊನೆವರೆಗೂ ನೆಮ್ಮದಿಯಾಗಿ ಒಂದು ಜೀವನ ಕಟ್ಕೋಬೋದು ಅಂತ ಈ ಮೂಲಕ ಎಲ್ರಿಗೂ ಹೇಳಲು ಬಯಸ್ತೇನೆ. ದಯಮಾಡಿ ಇದು ಒಂದು ಸಣ್ಣದಾಗೆ ಒಂದು ಹೇಳಿದಷ್ಟೇ ಮಾಡಲ್. ಇನ್ನೂ ಹೆಚ್ಚಿನ ವಿವರ ಬೇಕಂದರೆ ನಾವು ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆಯಲ್ಲಿ ಉಚಿತವಾಗಿ ಪ್ರತಿ ತಿಂಗಳು ಈ ಟ್ರೈನಿಂಗ್ ಮಾಡ್ತೀವಿ ಉಚಿತವಾಗಿ. ಅಲ್ಲಿ ಬಂದರೆ 1 ದಿನದ ಕಾರ್ಯಾಗಾರ ಮಾಡ್ತೀವಿ. ಆ ಕಾರ್ಯಾಗಾರಕ್ಕೆ ಭಾಗವಹಿಸಿದ್ರೆ ಇದನ್ನು ನೀವು ಹೆಚ್ಚಿನ ಮಾಹಿತಿ ಪಡ್ಕೊಂಡು ನಿಮ್ಮ ಊರುಗಳಲ್ಲೂ ನಿಮ್ಮ ಜಮೀನಲ್ಲೂ ಶುರು ಮಾಡ್ಬೋದು. ಹಾಗೂ
ಸ್ವಾವಲಂಬನೆ ಜೀವನವನ್ನು ಮಾಡ್ಕೋಬೋದು.